ಮುಂಡಾಜ ಗ್ರಾಮ ಪಂಚಾಯತ್ ಪ್ರಥಮ ವೃತ್ತಿ ಜೀವನದ ಪ್ರಥಮ ಕಚೇರಿ. ₹2.50 ನಾನು ಬೆಳ್ತಂಗಡಿಗೆ ಬಸ್ಸಲ್ಲಿ ಹೋಗ್ತಿದ್ದೆ. ಪೆರ್ಮುಡ ಬಿದ್ದಿದ್ದು ಫಸ್ಟ್ ದಿವಸ ಕಾಂಕ್ರೀಟ್ ಆಗಿ 21ನೇ ದಿವಸ ಸೆಟ್ ತೆಗೆಯೋ ಬೆಳಿಗ್ಗೆ ಅವರು ಅವರ ಫ್ಯಾಮಿಲಿ ಎಲ್ಲ ಮಕ್ಕಳನ್ನು ತುಂಬಾ ಇಷ್ಟಪಡ್ತಾರೆ. ನಾನು ಫಸ್ಟ್ ಟೈಮ್ ಬಂದದ್ದು ಹೀಗೆ ಮಾತಾಡಲಿಕ್ಕೆ. ಸರಿ, ಕೆಲವರಿಗೆ ಗೊತ್ತಿಲ್ವೇ ನಾನು ಯಾರು. ಅವರು ತವರಿಗೆ ಬರೋದು ಕಮ್ಮಿ. ಈಗ ಬರ್ತಿದ್ದು ನನ್ನ ಅಮ್ಮನಿಗೆ ಲಾಸ್ಟಿಗೆ ಹುಷಾರಿಲ್ಲದೆ ಆನಂದ ಬರ್ತಿದ್ರು. ನನ್ಗೆ ಯಾವ್ದೋ ಒಂದು ಗೇರ್ ಕಟ್ಟೆ ಹತ್ರ ಗೂಡಂಗಡಿ ತೆಗಿಲಿಲ್ಲ ಅಂತ ಹೇಳೋದ್ರ ಬಗ್ಗೆ ಯಾರೊಬ್ರು ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿ ಗೂಡಂಗಡಿಯನ್ನು ತೆಗಿಲಿಲ್ಲ ಅಂತ ಕಂಪ್ಲೇಂಟ್ ಮಾಡಿ ಅದರಿಂದಾಗಿ ಪ್ರಮೋಷನ್ ತಿಂತೀನಿ. ಇಲ್ಲಿ ದೇವಸ್ಥಾನ ಬಂದಾಗ ದೊಡ್ಡ ಜನಸ್ತೋಮ ನನಗೆ ಒಂದು MLA ಗೆದ್ದು ಬಂದಾಗ ಹಾಗೆ ನನ್ಗೆ ನಷ್ಟನ ಹಾರ ಇಟ್ಕೊಂಡು ಎಲ್ಲ ನಿಂತಿದ್ರು ನನ್ನ ಹಿತೈಷಿಗಳು ಬಂದು. ಒಂದಲ್ಲ ಎರಡಲ್ಲ 38 ವರ್ಷಗಳ ಸಾಮಾಜಿಕ ಬದುಕು. ಸಾಮಾಜಿಕ ಬದುಕು ಅಂತ ಹೇಳಿದ್ರೆ ತನ್ನ ತಾಲೂಕಿಗೆ ತನ್ನ ಊರಿಗೆ ಒಂದಷ್ಟು ಯೋಜನೆಗಳನ್ನ ತಂದುಕೊಡುವಂತಹ ಒಂದು ಬಹಳ ಮಹತ್ವದ ಹುದ್ದೆಯನ್ನ ಅಲಂಕರಿಸಿದವರು. ಬಹಳಷ್ಟು ಯೋಜನೆಗಳನ್ನ ತರುವಲ್ಲಿ ತನ್ನದು ಕೂಡ ಒಂದು ಅಳಿಲು ಸೇವೆಯನ್ನ ಮಾಡಿದವರು. ರಾಜಕಾರಣಿಗಳ ಜೊತೆಗೆ ನಿಕಟವಾದಂತಹ ಸಂಪರ್ಕವನ್ನ ಇಟ್ಕೊಂಡು ಅದೆಷ್ಟೋ ರಾಜಕಾರಣಿಗಳ ಯೋಜನೆಯನ್ನ ರೂಪಿಸಿದವರು ಅಂತಾನು ಹೇಳಬಹುದು. ಇವರು ಬೆಳ್ತಂಗಡಿ ತಾಲೂಕಿನ ಇಂಜಿನಿಯರ್ ಅಂತಲೇ ಕರೆಸಿಕೊಂಡಂತವ್ರು. ಬೆಳ್ತಂಗಡಿ ತಾಲೂಕಿನ ಅದೆಷ್ಟೋ ಅಭಿವೃದ್ಧಿ ಕೆಲಸಗಳಿಗೆ ಯಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಇವರನ್ನ ಪ್ರಶ್ನೆ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು ಕಾಲ ಇತ್ತು. ಇದೀಗ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂತಹ ಅಳದಂಗಡಿಯ ಶಿವಪ್ರಸಾದ್ ಅಜಿಲರವರು ತನ್ನ ಸತತ 38 ವರ್ಷಗಳ ನಿರಂತರ ಸೇವೆಯನ್ನ ಮುಗಿಸಿ ನಿವೃತ್ತಿಯ ಹಂತದಲ್ಲಿದ್ದಾರೆ. ನಿವೃತ್ತಿ ಆಗ್ತಾ ಇರುವಂತಹ ಶಿವಪ್ರಸಾದ್ ಅಜಿಲರನ್ನ ಮಾತನಾಡಿಸೋದಕ್ಕೆ ಇವತ್ತು ಸುದ್ದಿ ನ್ಯೂಸ್ ಅವರ ಮನೆಗೆ ಬಂದಿದೆ. ಅವ್ರ ಹತ್ರ ಬಹಳ ವಿಸ್ತೃತವಾಗಿ ಮಾತನಾಡಬೇಕು ಅನ್ನುವಂಥ ಇರಾದೆಯನ್ನು ಇಟ್ಕೊಂಡಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, 38 ವರ್ಷಗಳ ಜರ್ನಿ ಏನನ್ನ ನೆನಪಿಸಿಕೊಳ್ತೀರಿ ಅನ್ನೋದಕ್ಕಿಂತ ಮೊದಲು ಈ ಕ್ಷಣ ಎಲ್ಲ ಬಿಟ್ಟು ಫ್ಯಾಮಿಲಿ ಎಡೆಗೆ ಬರ್ತಾ ಇದ್ದೀರಿ, ನಿವೃತ್ತಿ, ನಿತ್ಯ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗು ಇಂಥದ್ರಿಂದ ಹೊರಗೆ ಬರ್ತಾ ಇದ್ದೀರಿ, ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ನಿವೃತ್ತಿ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಸಹಜವಾದ ಒಂದು ಪ್ರಕ್ರಿಯೆ. ಒಂದು ನಿರಂತರವಾದ ಒಂದು ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಪಡೆಯುವಂಥದ್ದು ವಯೋನಿವೃತ್ತಿ. ವಯಸ್ಸಾಗಿ ಇನ್ನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಮಾಡಲಿಕ್ಕೆ ಅಸಾಧ್ಯ ಅನ್ನೋಂಥ ದೈಹಿಕವಾದಂಥ ಕುಗ್ಗುವಿಕೆಯಿಂದಾಗಿ ನಿವೃತ್ತಿ ಅನ್ನೋದು ಸರ್ಕಾರ ಮಾಡಿದಂಥ ನಿಯಮ. ಸಹಜವಾಗಿ ನಮ್ಗೆ ಬಂದಿದೆ. ನಮಗೆ ಮಾಡಿರೋ ಕೆಲಸದಲ್ಲಿ ತೃಪ್ತಿ ಇದೆ. ನಾವು ಯಾರಿಗೂ ಸಾರ್ವಜನಿಕವಾಗಿ ಯಾರಿಗೆ ಯಾವುದೇ ನಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ತೊಂದರೆ ಮಾಡದಂಥ ಮನೋಭಾವವನ್ನು ಫಸ್ಟಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಮಗೆ ನಮ್ಮ ವೃತ್ತಿ ಜೀವನದಲ್ಲಿ ನಮಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ಸಂತೃಪ್ತಿ ಇದೆ. ಓಕೆ, ಒಂದಲ್ಲ ಎರಡಲ್ಲ ಸರ್, 38 ವರ್ಷಗಳು. 1987 ಹೇಗಿತ್ತು ಬೆಳ್ತಂಗಡಿ 1987ಕ್ಕೆ? 1987ಕ್ಕೆ ಬೆಳ್ತಂಗಡಿಯಲ್ಲಿ ಎಲ್ಲೂ ಒಂದು ದ್ವಿಪಥ ರಸ್ತೆಗಳೇ ಇರಲಿಲ್ಲ. ಹಳೆಯ ತಾಲೂಕು ಕಚೇರಿ, ಹಳೆಯ IB, ಹಳೆಯ ಕೋರ್ಟು ಕಟ್ಟಡದ ವ್ಯವಸ್ಥೆಗಳು, ಯಾವುದೇ ರಸ್ತೆಗಳು ಸುಸಜ್ಜಿತವಾಗಿರಲಿಲ್ಲ. 1-2 ಬಸ್ಸುಗಳು ಇತ್ತು. ₹10 ಪೆಟ್ರೋಲ್ಗಿತ್ತು. ₹10 ಇತ್ತು ಪೆಟ್ರೋಲ್ಗೆ. ಪೆಟ್ರೋಲ್ಗೆ ₹10 ಇತ್ತು 1 ಲೀಟರ್ ಪೆಟ್ರೋಲ್ಗೆ. ₹2.50 ನಾನು ಬೆಳ್ತಂಗಡಿಗೆ ಬಸ್ಸಲ್ಲಿ ಹೋಗ್ತಿದ್ದೆ. ಓಕೆ, ನೀವು ಅಲಂಕರಿಸಿದ ಮೊದಲ ಹುದ್ದೆ? ನಾನು ಮೊದಲಾಗಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಸಬ್ ಡಿವಿಷನಲ್ಲಿ ದಿನಗೂಲಿ ನೌಕರನಾಗಿ ಸೇರಿದೆ. ಇಂಜಿನಿಯರ್ ದಿನಗೂಲಿ ನೌಕರ ಅಂತ ಇದ್ದಾಗ ಟೆಂಪರರಿ ತಗೊಳ್ತಿದ್ರು. ಇಂಜಿನಿಯರನ್ನೇ ದಿನಗೂಲಿ ನೌಕರ ಅಂತ ತಗೊಳ್ತಿದ್ರು. ಹಂಗಂದ್ರೆ ನೀವು ದಿನಗೂಲಿಯಾಗಿ ಸೇರಿದ್ದು ಅಂದ್ರೆ ತಿಂಗಳು ಸಂಬಳ ಕೊಡ್ತಾ. ಹೌದು, ಬಟ್ ಅದಕ್ಕೆ ನೌಕರರ ಹೆಸರು ಮಾತ್ರ ದಿನಗೂಲಿ ಅಂತಲೇ. ಚಂದ್ರರಾಜ್ ಜೈನ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ರು. ರವೀಂದ್ರ ಸೈಮ್ ಅಂತ ಹೇಳಿ ಅವರು ಇಂಜಿನಿಯರಿಂಗ್ ಚೀಫ್ ಆಗಿ ರಿಟೈರ್ಡ್ ಆದ್ರು. ಅವರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಬೆಳ್ತಂಗಡಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದಲ್ಲಿದ್ದರು. ಅವ್ರು ನನಗೆ ಸರ್ವಿಸ್ಗೆ BE ಆಗಿ ಬಂದಿದ್ದಾರೆ ಅಂತ ಹೇಳುವಾಗ
ಇಲ್ಲಿಗೆ ಸರ್ವಿಸಿಗೆ ಸ್ವಲ್ಪ ಅನುಭವಕ್ಕೆ ಬಾ ಅಂತ ಹೇಳಿ ಕರೆದರು. ಹ್ಮ್. ಸಂತೋಷದಿಂದ ನಾನು ಕೆಲಸ ಮಾಡಿದೆ. ಮುಂಡಾಜೆ ಗ್ರಾಮ ಪಂಚಾಯತ್ ನನ್ನ ಪ್ರಥಮ ವೃತ್ತಿ ಜೀವನದ ಪ್ರಥಮ ಕಚೇರಿ. ಮುಂಡಾಜೆ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರುವ NREP ಕೆಲಸಗಳನ್ನು ನಾನು ನಿರ್ವಹಿಸಿದ್ದೆ. ಏನದು NRP? ರಾಷ್ಟ್ರೀಯ ಉದ್ಯೋಗ ಭರವಸೆ ಯೋಜನೆ ಅಂತ ಇತ್ತು ಆಗ. ಆಗ ಈಗ ಅದು ಸೇಮ್ ಭರವಸೆ ಖಾತ್ರಿಯಾಗಿದೆ. ಅದು ಖಾತ್ರಿಯಾಗಿದೆ. ಅದು ಆಗ ಕಾಮಗಾರಿಗಳನ್ನ ತಗೊಳ್ತಿದ್ವಿ. ಹಾ. ಶಿವೇಗೌಡರು ಅಂತೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಹ, ಹ. ಅವರಿಗೆ ಇದಾರೋ ಇಲ್ವೋ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ. ಹಾ. ಸುಂದರಗೌಡರು ಕೂಡ ಅಲ್ಲಿ ಆವಾಗ ರಾಜಕೀಯದ ಅಲ್ಲಿ ಒಡನಾಟ ಇತ್ತು. ಶಿವೇಗೌಡರು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು. ಓಕೆ. ಅಲ್ಲಿಂದ ನಮ್ಮ ವೃತ್ತಿ ಜೀವನ ಆರಂಭ ಆಯ್ತು ಇಂಜಿನಿಯರ್. ಓಕೆ. ಅದಾದ ನಂತರ ನೀವು ಯಾವ ಯಾವ ಹುದ್ದೆಯನ್ನು ಅಲಂಕರಿಸಿದ್ರಿ? ಅದಾದ ನಂತರ ತಾಲೂಕ್ ಪಂಚಾಯತ್ ಅಲ್ಲಿ ನನಗೆ ಇಡೀ ತಾಲೂಕಿನ ಒಂದು ಪ್ರಭಾರ ಸಿಕ್ಕಿದ ಹಾಗೆ ತಾಲೂಕ್ ಪಂಚಾಯತ್ ಅಲ್ಲಿದ್ದೆ. ಅದು ಭಾರಿ ಜನರ ಒಡನಾಟ ನನಗೆ ಆರಂಭ ಆಯ್ತು. ತಾಲೂಕ್ ಪಂಚಾಯತ್ ತಾಲೂಕಿನಾದ್ಯಂತ ಅನೇಕ ಶಾಲಾ ಕಟ್ಟಡಗಳು, ಅನೇಕ ಅಂಗನವಾಡಿ ಕಟ್ಟಡಗಳು, ಆಮೇಲೆ ಮಿಲಿಯನ್ ಮಿಲ್ಸ್ ಅಂತ ಸಾರ್ವಜನಿಕರು ಆಶ್ರಯ ಯೋಜನೆಗಳು ಎಲ್ಲ ನನ್ನ ಒಂದು ಇದರಲ್ಲಿ ಆಗ ಆರಂಭವಾಯಿತು. ಅದರಲ್ಲಿ ತುಂಬ ಒಡನಾಟ ಆಯಿತು. ನಂತರ ಸಹಾಯಕ ಇಂಜಿನಿಯರ್ ಆಗಿ ಲೋಕೋಪಯೋಗಿ ಇಲಾಖೆಗೆ ಬಂದೆ. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸುಮಾರು ಸಹಾಯಕ ಇಂಜಿನಿಯರ್ ಆಗಿ ಒಂದು 4-5 ಸೇತುವೆಗಳನ್ನು ಮಾಡುವಂಥ ಒಂದು ಸೌಭಾಗ್ಯ ನನಗೆ ಬಂದಿದೆ. ಪೆರ್ಮುಡ, ಕಾಜೂರು, ಪೆಟ್ರಮೆ, ಆರ್ದಡ್, ಎರುಕಡಪ್ಪು ಬ್ರಿಡ್ಜ್ ಸ್ವಲ್ಪ ದೊಡ್ಡದು ಬ್ರಿಡ್ಜ್. ಅದು ವೆಲ್ಸಿಂಗ್ ಅಂತ ಹೇಳ್ತಾರೆ. ಅದರಲ್ಲಿ ದೊಡ್ಡ ಬಾವಿಯಾಗೆ ಕಲ್ಲು ಸಿಕ್ಕದೇ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಬಾವಿಯಾಗೆ ತೋಡಿ ಅದರ ಅಡಿಯಲ್ಲಿ ರಿಂಗಿನಾಗೆ ಮಾಡಿ ರಿಂಗ್ ಬಾವಿ ಹೋಗಿ ಕಲ್ಲಿನ ಮೇಲೆ ನಿಲ್ಲುವಂಥದ್ದು. ಅದು ನಿಂತಿದೆ ಇಲ್ವೋ ಅಂತೇಳಿ ನೋಡ್ಲಿಕ್ಕೆ ಒಬ್ಬ ಮುಳುಗು ತಜ್ಞರನ್ನು ಕರ್ಕೊಂಡ್ಬಂದು ಅಲ್ಲಿ ಮುಳುಗಿಸಿ ರಾಕ್ ಸ್ಟಾರ್ಟ್ ಆದ್ಮೇಲೆ ಅದು ನಿಂತಿದೆ ಅಂತ ಗೊತ್ತಾದ್ಮೇಲೆ ಅದ್ರ ಮೇಲೆ ಕಾಂಕ್ರೀಟ್ ಹಾಕುವಂಥದ್ದು ದೊಡ್ಡ ಆಗಿನ ಕಾಲದಲ್ಲಿ ದೊಡ್ಡ ವಿನ್ಯಾಸ. ಅದನ್ನು ನಾವು ಮಾಡಿದಂಥ ಅನುಭವ ನಮಗಿದೆ. ಓಕೆ. ನೀವು ಲೋಕೋಪಯೋಗಿ ಇಲಾಖೆಯಲ್ಲಿ ಸಿಕ್ಕಾಬಟ್ಟೆ ದುಡ್ದಿರಿ ಸರ್. ಏನು ನಿಮ್ಮ ಆ ಒಂದು ತಾಲೂಕಿಗೆ ಇಷ್ಟೆಲ್ಲ ಎಂಥದೆಲ್ಲ ಮಾಡಿದ್ದೀವಿ, ಅದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಏನೆಲ್ಲ ಮಾಡಿದ್ದೀರಿ? ಸಂತೋಷ ಆಯ್ತು ನನಗೆ. ತುಂಬ ಸಂತೋಷ ತಂದದ್ದು ಒಂದು ಮಿನಿ ವಿಧಾನಸೌಧ ಕಟ್ಟಡ. ಮಾನ್ಯ ವಸಂತ ಬಂಗೇರ 34 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಕೂಡ ನನ್ನ ಅವರು ಈ ಅಭಿವೃದ್ಧಿ ವಿಚಾರದಲ್ಲಿ ನಾನು ಹೇಳಿದ್ದನ್ನು ಅವರು ಒಪ್ತಿದ್ರು. ಶುರುವಿಗೆ ಅವ್ರಿಗೆ ಆದಂಥ ಇದಿತ್ತು, ಆಡಳಿತ ಪಕ್ಷದಲ್ಲಿ ಇರಲಿಲ್ಲ. ನಂತರ ಆಡಳಿತ ಪಕ್ಷದಲ್ಲಿರೋ ಸಂದರ್ಭದಲ್ಲಿ ಅವರು ಮಿನಿ ವಿಧಾನಸೌಧನ ಮಂಜೂರು ಮಾಡ್ಕೊಂಡು ಬಂದರು. ನಂತರ ನಿಮ್ಗೆ ಗೊತ್ತಿದ್ದಾಗೆ ಭಾರಿ ಅಸೋಸಿಯೇಷನ್ ಬಿಲ್ಡಿಂಗ್ಗಳು, ಆಮೇಲೆ ಹರೀಶ್ ಪೂಂಜಾರ್ ಅವ್ರ ಸಮಯದಲ್ಲಿ ಕೂಡ ಅನೇಕ ಬೆಳ್ತಂಗಡಿ ರಸ್ತೆಗಳು, ನಿಮ್ಮ ಎಲ್ಲ 4 ಲೈನ್ಗಳಾದವು, ಮುರಾಯಣಕಿ ಉಪನಗಡಿ ರಸ್ತೆ, ಅನೇಕ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಆದವು. ಓಕೆ. ನೀವು ಎಷ್ಟು ಜನ MLA-ಗಳನ್ನು ಕಂಡಿದ್ದೀರಿ? ಅವರ ಜೊತೆಗಿನ ಒಡನಾಟಗಳ ಬಗ್ಗೆ ಹೇಳಿ. ಗಂಗಾಧರ ಗೌಡರು, ಪ್ರಭಾಕರ್ ಬಂಗೇರು, ವಸಂತ ಬಂಗೇರು ಹೆಚ್ಚಿನ ಸಮಯದಲ್ಲಿ, ಹರೀಶ್ ಪೂಂಜಾ ಅವರು. ಗಂಗಾಧರ ಗೌಡರು ಅವ್ರದ್ದೇ ಆದಂಥ ಒಂದು ಕಾರ್ಯವ್ಯಾಪ್ತಿ, ಅತ್ಯಂತ ಒಂದು ಶಾಂತಿ ಸ್ವಭಾವದವರು ಮಾನ್ಯ ಪ್ರಭಾಕರ್ ಬಂಗೇರ್ ಅವರು. ನಂತರ ವಸಂತ ಬಂಗೇರ್ ಅವರು ನಿಮಗೆಲ್ಲ ತಿಳಿದ ಹಾಗೆ ಬೆಳ್ತಂಗಡಿಯ ಅತಿ ಹೆಚ್ಚಿನ ಒಂದು ಅವಧಿಯಲ್ಲಿ ಕಾರ್ಯನಿರ್ವಹಿಸಿದವರು. ಅವರ ಕಾಲಘಟ್ಟದಲ್ಲಿ ಬೆಳ್ತಂಗಡಿಯಲ್ಲಿ ಅನೇಕ ಬೆಳವಣಿಗೆಗಳು ನಡೆದಂಥದ್ದು ನಾವೆಲ್ಲ ಕಂಡು ಅನುಭವಿಸಿದ್ದೀವಿ. ನಂತರ ಅತಿ ಸ್ವಲ್ಪ ಸಮಯ ಸಂದರ್ಭದಲ್ಲಿ ಯುವ ಉತ್ಸಾಹಿ ತರುಣರಾಗಿ ಆಗಮಿಸಿದಂಥ ಹರೀಶ್ ಪೂಂಜಾ ಅವರು ಕೂಡ ತುಂಬ ರಸ್ತೆಗಳನ್ನು ಮಂಜೂರು ಮಾಡ್ಕೊಂಡು ಬಂದರು. ಅವರ ಕಾಲದಲ್ಲಿ ಆದಂಥ ಬೆಳವಣಿಗೆಗಳು ನಾವೆಲ್ಲ ಕಂಡಿದ್ದೇವೆ. ಅದರಲ್ಲಿ ಕೂಡ ನಾವು ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಓಕೆ. ಈಗ ನೀವೊಂದು ಇಂಜಿನಿಯರ್ ಆಗಿ ಸರ್ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದೀರಿ. ಬೆಳ್ತಂಗಡಿ ತಾಲೂಕಿನಲ್ಲೇ ಅತಿ ಹೆಚ್ಚು ಅವಧಿಗಳಲ್ಲಿ ಕಾರ್ಯನಿರ್ವಹಿಸಿದ್ರಿ. ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ವರ್ಷ ಇದ್ರಿ? 35 ವರ್ಷ ಇದ್ದೇನೆ. 35 ವರ್ಷ. ಇದಾದ ನಂತರ ನಿಮ್ಗೆ ದೊಡ್ಡ ಹುದ್ದೆ ಸಿಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ನೀವು ಮುಂಬಡ್ತಿಯನ್ನ ಪಡೆದು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸ್ಕೊತೀರಿ. ಮತ್ತು ಚಿಕ್ಕಮಗಳೂರು ಕೂಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಯ ಜವಾಬ್ದಾರಿಯನ್ನ ಹೆಚ್ಚುವರಿಯಾಗಿ ಹಾಸನ ಜಿಲ್ಲೆ ಕೂಡ 2 ತಿಂಗಳು ಅವಧಿ ಇತ್ತು. ಈ ಟೈಮಲ್ಲಿ ನಿಮ್ಮ ಕನಸಿನ ಯೋಜನೆಗಳು ಏನಾಗಿತ್ತು? ಅದನ್ನ ಹೇಗೆ ಏನಾದ್ರೂ ನಿಮ್ಮ ಕನಸಿನ ಯೋಜನೆಗಳು ಸಾಕಾರಗೊಂಡಿದ್ದಿದೆಯಾ? ಗ್ಯಾರಂಟಿ ಇದೆ. ನನಗೆ ಅತಿ ಖುಷಿ ತಂದು ಕೊಟ್ಟಂತ ವಿಚಾರ ಅಂತ ಹೇಳಿದ್ರೆ, ಬೆಳ್ತಂಗಡಿ ಚಾರ್ಮಾಡಿಯಿಂದ ಪೂಜಾಲಕಟ್ಟೆ ಕಾಮಗಾರಿ ನಾನು ಹೋಗುವಾಗ ಮಂಜೂರಾತಿ ಆಗಿ ಟೆಂಡರ್ ಆಗಿ DBJ ಅನ್ನೋರಿಗೆ ಟೆಂಡರ್ ಆಗಿತ್ತು.
ಅವರು ನಿಮ್ಗೆ ಗೊತ್ತಿದ್ದ ಹಾಗೆ ಅವ್ರು ಸರಿಯಾಗಿ ನಿರ್ವಹಿಸದೇ ಇರೋ ಸಂದರ್ಭದಲ್ಲಿ ಅದನ್ನ ಸಬ್ ಕಾಂಟ್ರಾಕ್ಟ್ ಆಗಿ ಮುಗುರುಡಿ ಅವರು ವಹಿಸ್ಕೊಂಡ್ರು. ಅದ ನಂತರ ಈಗೆಲ್ಲ ಕೆಲಸ ಆಗ್ತದೆ ಗೊತ್ತಿಲ್ಲ ವಿಷಯ. ಆದರೆ ಭಾರಿ ನಮಗೆ ಸಂತೋಷ ತಂದ ವಿಷಯ ಅಂತ ಹೇಳಿದ್ರೆ ಸ್ಪರ್ ರೋಡ್ ಉಜಿರೆಯಿಂದ ಧರ್ಮಸ್ಥಳ ಮೂಲಕ ಪೆರೇಶಾಂತಿ ಸ್ಪರ್ ರೋಡನ್ನು ಅಂದಾಜು ಪಟ್ಟಿ ತಯಾರಿ ಹಂತದಲ್ಲಿ ನಾನು ಹೋಗುವಾಗ ಅದನ್ನು ಮಾನ್ಯ ಗಡ್ಕರಿ ಸಾಹೇಬರ ಆಫೀಸಿಗೆ ತಗೊಂಡು ಹೋಗಿ ಮಿನಿಸ್ಟರ್ ಆಫ್ ಸರ್ಫೇಸ್ ಟ್ರಾನ್ಸ್ಪೋರ್ಟಲ್ಲಿ ನಾವು ಅದನ್ನು SFC ಅಂತಾರೆ, SFC ಕ್ಲಿಯರೆನ್ಸ್ ಮಾಡಿರುವಂಥ ಒಂದು ಅನುಭವ ನನಗೆ ಭಾರಿ ಖುಷಿ ತಂದುಕೊಟ್ಟಿದೆ. ನನಗಿಂತ ಮೊದಲು ಅದೇ ದಿವಸ ಅಲ್ಲಿ ಟ್ರಾನ್ಸ್ಪೋರ್ಟ್ ಭವನದಲ್ಲಿ ಉತ್ತರಾಖಂಡದವರಿದ್ದರು, ಬಿಹಾರದವರಿದ್ದರು, UP ಅವರಿದ್ದರು. 4 ರಾಜ್ಯದ ಇಂಜಿನಿಯರ್ಗಳು ನನ್ನ ಹುದ್ದೆಯವರೇ. ಅವರು ಎಲ್ಲರದ್ದು ಆವತ್ತಿನ ದಿವಸ ರಿಜೆಕ್ಟ್ ಆಯಿತು. ಅವ್ರು ಬೇರೆ ಬೇರೆ ಕಾರಣಗಳಿಂದ ರಿಜೆಕ್ಟ್ ಆಯಿತು. ಅವರು ಸರಿಯಾದಂಥ ಮಾಹಿತಿ ಕೊಡುವಲ್ಲಿ ವಿಫಲರಾದರು. ನಂದು ಇಶ್ಯೂ ಬರುವಾಗ ನಾನು ಅಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕು. ನಾವು ಮಾಡಿದ್ವು, ಯಾವ ರಸ್ತೆ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತದೆ, ವಾಟ್ ವಾಸ್ ದಿ ನೆಸೆಸಿಟಿ, ಅದರ ಇಂಪಾರ್ಟೆನ್ಸ್ ಏನು, ಯಾಕೆ ಬೇಕು, ಎಷ್ಟು ವೆಹಿಕಲ್ ಹೋಗ್ತದೆ, ಅದರ ಮಾಡಿದ್ರೆ ಏನು ಲಾಭ ಇದೆ ಅಂತೇಳಿ ನಾವು ಅದ್ರ ಬಗ್ಗೆ ವಿವರಣೆ ಕೊಡಬೇಕಾಗ್ತದೆ ಆ್ಯಸ್ ಎ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಾನು ಹೇಳಿದೆ, ಹೀಗೆ ಉಜಿರೆ ಈಸ್ ಎ ಎಜುಕೇಷನ್ ಹಬ್, more than 20,000 children are moving every day from various places of the district as well as from the taluk. ಆಮೇಲೆ as all we know, Dharmasthala is a pilgrimage center which attracts pilgrims from all over the world, especially from the South Karnataka. ಅದು ಹೇಳಿದಾಗ ಅವ್ರಿಗೆ he was knowing. ಅವರು ನಮ್ಮ ಯಾರು ಸೆಕ್ರೆಟರಿ ಇದ್ರು, ಕಾರ್ಯದರ್ಶಿಗಳು, ಅವರು IAS ಆಫೀಸರ್, ಅವರು he was convinced. ಓಕೆ, ಈಗ ಏನಿದೆ ಟ್ರಾಫಿಕ್ಕು, ಆಮೇಲೆ ಟ್ರಾಫಿಕ್ ಇಂಟೆನ್ಸಿಟಿ ಏನು, ಈಗಿರೋ ರೋಡ್ ಬಿಡ್ತೇನು ಎಲ್ಲ ಹೇಳಿದಾಗ ಆಮೇಲೆ ಇದೆ, ಆಮೇಲೆ ಫಾರೆಸ್ಟ್ ಇಶ್ಯೂಸ್ ಎಲ್ಲ ಹೇಳಿದೆ. ಇದು ಮಾಡಿಂದ ಏನು ಡೆವಲಪ್ ಆಗ್ತದೆ ಅಂತ ಹೇಳಿದರೆ, ಈ ಕಡೆಯೂ ರಾಷ್ಟ್ರೀಯ ಹೆದ್ದಾರಿ ಇದೆ. ಮಂಗಳೂರಿಂದ ಈಗ ನಾವೇನು ಡೆವಲಪ್ ಮಾಡ್ತಾ ಇದ್ದೀವಿ, ಮಂಗಳೂರಿಂದ ಮೂಡಿಗೆರೆ ಹೋಗುವಂಥದ್ದು, ಆ ಕಡೆಯಿಂದ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂಥದ್ದು ವಯ ಶಿರಾಡಿ ಘಾಟ್, ಅದೆರಡು ಕನೆಕ್ಟಿವಿಟಿ ಆಗ್ತದೆ ಸರ್. ಇದರಿಂದಾಗಿ ಟ್ರಾಫಿಕ್ಗೂ ಸುಲಭ ಆಗ್ತದೆ ಎಲ್ರಿಗೂ. ಇದರಿಂದ ಮಂಗಳೂರು ಕನೆಕ್ಟಿವಿಟಿಗೆ ಎಲ್ಲದಕ್ಕೂ ಸಹಾಯ ಆಗ್ತದೆ ಅಂತ ಹೇಳುವಾಗ ವಾಸ್ ಕನ್ವಿನ್ಸ್ಡ್. ಓಕೆ, ಆ ರೋಡು ಕೆಲಸ ಆರಂಭ ಆಗುವ ಮೊದಲು ನೀವು ನಿವೃತ್ತಿ ಆಗ್ತಾ ಇದ್ರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಏನಾಗಿ ನಮ್ಮ ಕಾಲದಲ್ಲಿ ಅದು ಅನುಮೋದನೆ ಆಯಿತು, ಟೆಂಡರ್ ಆಯಿತು. ಟೆಂಡರ್ ಪ್ರಕ್ರಿಯೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ಅಂದರೆ ಟೆಂಡರ್ ಆಗುವ ಎಲ್ಲ ಹಂತದಲ್ಲಿ ಕೂಡ ನಾನು ಮೀಟಿಂಗ್ಗಳಿಗೆ ಹೋಗಿದ್ದೇನೆ. ಅದರಲ್ಲಿ ಲೋಯೆಸ್ಟ್ ಬಿಡರ್ L1 ಆಗಿ ಮುಗುರುಡಿ ಕನ್ಸ್ಟ್ರಕ್ಷನ್ ಅವರು ಸಿಕ್ಕಿ, ಅವರು ಸ್ಥಳೀಯವಾಗಿ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ ಅವರು ಸುಲಲಿತವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ನ ಭಾವನೆ. ಓಕೆ ಸರ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಇಂಜಿನಿಯರಿಂಗ್ ಓದಿದ ನಂತರ ಕೆಲಸಕ್ಕೆ ಬಂದ್ರಿ. 38 ವರ್ಷಗಳಲ್ಲಿ ಹೇಗಿತ್ತು ಬದುಕು? ಶುರುವಿಗೆ ಇದರಲ್ಲಿ ಅನುಭವ ಅನ್ನುವಂಥದ್ದು ಮುಗಿಯೋದೆಲ್ಲ. ಶುರುವಿಗೆ ನಮಗೆ ದೊಡ್ಡ ದೊಡ್ಡ ಮೇಜರ್ ವರ್ಕ್ ನೋಡುವಾಗಲೇ ಹೆದರಿಕೆ ಆಗ್ತದೆ. ಪೆರ್ಮುಡಾ ಬ್ರಿಡ್ಜಿದು ಫಸ್ಟ್ ದಿವಸ ಕಾಂಕ್ರೀಟ್ ಆಗಿ 21ನೇ ದಿವಸ ಸೆಂಟ್ರಿಗೆ ತೆಗೆಯೋ ಬೆಳಿಗ್ಗೆವರೆಗೆ ನಿದ್ರೆ ಬರಲಿಲ್ಲ ನನಗೆ. ದೊಡ್ಡ ಬ್ರಿಡ್ಜ್ ಕಾಂಕ್ರೀಟ್ ಆಗಿದೆ, ಸ್ಲ್ಯಾಬ್ ಸೆಂಟ್ರಿಗೆ ತೆಗೆಯುವಾಗ ಸ್ಲ್ಯಾಬ್ ಸೆಂಟ್ರಿಗೆ ಜೊತೆ ಬರ್ತದೆ ಅಂತ ಹೆದರಿಕೆ ಇತ್ತು. ಆಮೇಲೆ ಬ್ರಿಡ್ಜ್ಗಳು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಮಾಡಿದ್ದಾಮೇಲೆ ನಮಗೆ ಅದೆಲ್ಲ ಇದಾಗುದಿಲ್ಲ. ಈಗ ಮೊನ್ನೆ ಬೆಳ್ತಂಗಡಿ ಗರ್ಡರ್ ನಿಲ್ಲಿಸುವಂತ ಸಂದರ್ಭದಲ್ಲಿ ಕೂಡ ನಾನು ಅದಕ್ಕೆ ಮುಂಬೈಯಿಂದ ದೊಡ್ಡ ದೊಡ್ಡ ಮೆಷಿನರೀಸ್ ಬಂದಿತ್ತು, ನೀವೆಲ್ಲ ನೋಡಿರ್ಬೋದು. ತುಂಬ ಜನ ಸೇರಿದ್ದಾರೆ, ಜಾತ್ರೆಯಾಗಿ ಜನ ಸೇರಿದ್ರು. ಅದರಲ್ಲಿ ನಮ್ಗೇನು ಅದ ರಿಸ್ಕ್ ಅಂತ ಹೇಳುವಂಥ ಫ್ಯಾಕ್ಟರಿ ಇರುತ್ತೆ. ಯಾಕಂದ್ರೆ ಮೊದಲು ಪ್ರೀಸ್ಟೆಸ್ ಮಾಡಿರ್ತಾರೆ ಆ ಗರ್ಡರ್ಗಳನ್ನ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತ. ಮೇಜರ್ ಬಿಲ್ಡಿಂಗ್ಸ್ ಆಗುವಾಗಲೂ ಅಷ್ಟೇ, ಮಿನಿ ವಿಧಾನಸೌಧ ಕಟ್ಟುವಾಗ ಅದು ಹಾಗೆ ಆಗಿದೆ, ಇದು ಕ್ರ್ಯಾಕ್ ಆಗಿದೆ. ನಾನು ಪ್ರಾಯಶಃ ಇವತ್ತಿಗೆ ಒಂದು 7-8-10 ವರ್ಷ ಆಯ್ತೇನು ಮಿನಿ ವಿಧಾನಸೌಧ ಕಟ್ಟಡದಲ್ಲಿ ಯಾವುದೇ ಲೋಪ ಯಾರೂ ಇಷ್ಟೊಂದು ಕೇಳಲಿಲ್ಲ. ಬಾರ್ ಅಸೋಸಿಯೇಷನ್ ಬಿಲ್ಡಿಂಗ್ ಮಾಡಿ ಬೆಳ್ತಂಗಡಿಯಲ್ಲಿ ಕೋರ್ಟಲ್ಲಿ, ನಾನು ಸುಂದರವಾದ ಬಿಲ್ಡಿಂಗ್, ನೀವೆಲ್ಲ ನೋಡಿದ್ದೀರಿ, ಎಲ್ಲ ಅನುಭವಿಸಿದೆ. ಯಾವುದೇ ರೀತಿಯ ನ್ಯೂನತೆಗಳನ್ನು ಯಾರು ಹೇಳಿ. ಆಮೇಲೆ ನಿರೀಕ್ಷಣಾ ಮಂದಿರದಲ್ಲಿ ಕೂಡ ಚೆನ್ನಾಗಿ ಮಾಡಿದ್ದೇವೆ. ಇನ್ನು ಶಾಲಾ ಕಟ್ಟಡಗಳು ನಿಮ್ಗೆ ಗೊತ್ತಿದ್ದಾಗೆ ಅನೇಕ ಶಾಲಾ ಕಟ್ಟಡಗಳು ಎಲ್ಲ, ಮತ್ತೆ ಐತಿಹಾಸಿಕವಾಗಿ ಧರ್ಮಸ್ಥಳದಲ್ಲಿ ಸ್ನಾನಘಟ್ಟ ನಿರ್ಮಿಸಿದ್ದೀವಿ. ನೀವು ಕಲ್ಲಿನಿಂದ ನಿರ್ಮಿಸಿದ ಸ್ನಾನಘಟ್ಟ, ಅದನ್ನು ನಮ್ಮನ್ನು ಸ್ನಾನಘಟ್ಟ ನಿರ್ಮಿಸಲಿಕ್ಕೆ ಪೂರ್ವಭಾವಿಯಾಗಿ ನಮ್ಮನ್ನು ಶಿಕ್ಷಿತ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಪೂನಾದಲ್ಲಿ ಒಂದು ಸ್ನಾನಘಟ್ಟ ನಿರ್ಮಾಣ ಮಾಡಿರೋದಕ್ಕೆ ನಮಗೆ ನೋಡಲಿಕ್ಕೆ ಅಂತಲೇ ಅಲ್ಲಿ ಕಳಿಸಿದರು. ನಾವು ನೋಡ್ಕೊಂಡು ಬಂದು ಅದರ ಪ್ರಕಾರ ನಾವು ಇಲ್ಲಿ ಅದನ್ನು
ಕಲ್ಲಿನಿಂದ ಶಿಲಾಮಯವಾಗಿ ನಾವು ಮಾಡಿದ್ದೀವಿ. ಓಕೆ. ಅವತ್ತು ಸರ್ ಇಂಥದೆಲ್ಲ ಕೆಲಸಗಳನ್ನ ಈಗ ಒಮ್ಮೆ ನೋಡುವಾಗ, ಈಗ ನೀವೊಂದು ನಿವೃತ್ತಿಯ ಹಂತದಲ್ಲಿದ್ದೀರಿ. ಈಗ ನಿಮಗೆ ಒಂದು ಬೆಳ್ತಂಗಡಿಯಲ್ಲಿ ಸಾಗುವಾಗ ಒಂದು ನಿರೀಕ್ಷಣಾ ಮಂದಿರ ನೋಡ್ತೀರಿ, ಒಂದು ಸ್ನಾನಘಟ್ಟವನ್ನು ನೋಡ್ತೀರಿ, ಒಂದು ಬೆಳ್ತಂಗಡಿಯ ಬ್ರಿಡ್ಜ್ ನೋಡ್ತೀರಿ, ಪೆರ್ಮುಡ ಬ್ರಿಡ್ಜ್ ನೋಡ್ತೀರಿ, ಪಟ್ಟಣ ಬ್ರಿಡ್ಜ್ ನೋಡ್ತೀರಿ. ಏನಿಸ್ತದೆ ಸರ್? ಅಲ್ಲ, ಆಗಿನ ಕಾಲಕ್ಕೆ ಈಗ ತುಂಬಾ ಬದಲಾವಣೆ ಆಯಿತು. ಈಗ ಈಗಿನ ಕಾಲಘಟ್ಟಕ್ಕೆ ಇನ್ನೂ ಬೆಳವಣಿಗೆ ಆಗಬೇಕಾಗಿದೆ. ಬೆಳ್ತಂಗಡಿ ಅನೇಕ ವಿದ್ಯಾ ಕೇಂದ್ರಗಳು ಬಂದು ಎಜುಕೇಶನ್ ಹಬ್ ಆಗಿದೆ. ಆಗ STM ಕಾಲೇಜ್ ಒಂದು ಮಾತ್ರ ಇತ್ತು. ಆಮೇಲೆ ಪ್ರಸನ್ನ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಯ್ತು. ಆಮೇಲೆ ಗುರುದೇವ ಸ್ಟಾರ್ಟ್ ಆಯ್ತು. ಆಮೇಲೆ ಈಗ ಮೊನ್ನೆ ಎಕ್ಸೆಲ್ ನಿಮ್ಗೆ ಗೊತ್ತಿದ್ದಾಗೆ ಇಡೀ ರಾಜ್ಯದಿಂದ ಅನೇಕ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈಗ ಅಭ್ಯಾಸ ಅಂತ ಇನ್ನೊಂದು ಶುರುವಾಗಿದೆ. ಅನೇಕ ವಿದ್ಯಾಸಂಸ್ಥೆಗಳು ನಮ್ಮ ಬೆಳ್ತಂಗಡಿಯಲ್ಲಿ ಎದ್ದು ಬರ್ತಾ ಇರೋದು ನಮ್ಗೆಲ್ಲ ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆ ಬೆಳ್ತಂಗಡಿ ಆಗ್ತಾ ಇರುವಂತ ಹೆಮ್ಮೆ ಇದೆ. ಅದಕ್ಕೆ ಸರಿಯಾಗಿ ನಮ್ಮ ಮೂಲಭೂತ ಸೌಕರ್ಯಗಳು ಕೂಡ ನಮ್ಮ ಬೆಳ್ತಂಗಡಿಯಲ್ಲಿ ಆಗಬೇಕಾಗಿದೆ. ನಮ್ಮ ರಸ್ತೆಗಳು, ಅಗಲವಾದ ರಸ್ತೆಗಳು, ಉತ್ತಮವಾದ ವಿದ್ಯುತ್ ವ್ಯವಸ್ಥೆ, ಉತ್ತಮವಾದ ಆಸ್ಪತ್ರೆ ವ್ಯವಸ್ಥೆ ಎಲ್ಲ ಆಗಬೇಕಾಗಿದೆ. ಪೂರಕವಾಗಿ ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದಿರುವಂತಹದ್ದು ಸಂತೋಷದ ವಿಷಯ. ನಿಮ್ಗೆ ಗೊತ್ತಿದ್ದಾಗೆ ಸರ್ಕಾರ, ಘನ ಸರ್ಕಾರ, ಕೇಂದ್ರ ಸರ್ಕಾರದಿಂದ 600 ಕೋಟಿ ರೂಪಾಯಿಯ ಒಂದು ಸ್ಪರ್ ರೋಡು, ಒಂದು 300 ಕೋಟಿಯ ಚಾರ್ಮಾಡಿ ಘಾಟಿ ರಸ್ತೆ ಅಭಿವೃದ್ಧಿ, ಒಂದು 400 ಕೋಟಿ ರೂಪಾಯಿಯ ಈಗಾಗಲೇ ಪೂಜಾಕಟ್ಟೆ ಚಾರ್ಮಾಡಿ, ಹಾಗೆ 1200 ಕೋಟಿ ರೂಪಾಯಿಯ ಈ ಒಂದು ಅಭಿವೃದ್ಧಿ ಕಾರ್ಯ ಈ ಕಾಲಘಟ್ಟದಲ್ಲಿ ನಾನು ನಿವೃತ್ತಿ ಆದ್ರೂ ಬೆಳವಣಿಗೆಯಲ್ಲಿದೆ. ಈ ಒಂದು ಗೋಲ್ಡನ್ ಪೀರಿಯಡ್ ಅಲ್ಲಿ ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಅಂತ ಹೇಳೋದು ಸಂತೋಷ ಇದೆ. ಓಕೆ ಸರ್, ಟೈಮೇ ಕೊಡ್ಲಿಕ್ಕೆ ಆಗ್ಲಿಲ್ಲ ಫ್ಯಾಮಿಲಿಗೆ, ಅಥವಾ ಸಾರ್ವಜನಿಕವಾಗಿ ತುಂಬಾ ಗುರುತಿಸಿಕೊಂಡಿದ್ದೀರಿ, ಟೈಮೇ ಕೊಡ್ಲಿಕ್ಕೆ ಆಗ್ಲಿಲ್ಲ, ನಿರಂತರ ಅಲ್ಲಿ ಇಲ್ಲಿ ಓಡಾಡಿ ಸೈಟಿಗೆ ಹೋಗು, ಇಲ್ಲಿಗೆ ಹೋಗು, ಅಲ್ಲಿಗೆ ಹೋಗು ಅನ್ನುವಂಥದ್ರಲ್ಲಿ ಇದ್ದೀರಿ. ಇವತ್ತು ಮಾತಾಡಿದ್ರೆ ನಾಳೆ ಬೆಳಿಗ್ಗೆ ನೀವು ಫಸ್ಟ್ ಫ್ಲೈಟ್ ನಲ್ಲಿ ಬೆಂಗಳೂರಿಗೆ ಹೋಗಿದ್ದೀರಿ, ಮತ್ತೆ ಡೆಲ್ಲಿಗೆ ಹೋಗ್ತೀರಿ. ಇದೇ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇದ್ದೀರಿ. ಈಗ ಕಂಪ್ಲೀಟ್ ಫ್ಯಾಮಿಲಿ ಟೈಮ್ ಕೊಡ್ತೀರಾ ಹೇಗೆ? ಹೌದು, ಪೂರ್ಣ ಅವಸ್ಥೆಯಲ್ಲಿದೆ. ನಮ್ಗೆ ಊರಿನಲ್ಲಿ ಸಾಮಾಜಿಕವಾಗಿ ಸ್ವಲ್ಪ ನಮ್ಗೆ ಚಟುವಟಿಕೆಗಳು ಇರೋದ್ರಿಂದ ಅದರ ಜೊತೆ ಸ್ವಲ್ಪ ಕೃಷಿ ಚಟುವಟಿಕೆ ಕೂಡ ನಾವು ಜಾಸ್ತಿ ಆಸಕ್ತಿ ಹೊಂದಿರೋದು. ಇನ್ನು ಮುಂದೆ ಅದರಲ್ಲಿ ನಾವು ಸ್ವಲ್ಪ ಕಾಲ ಹೆಚ್ಚಿನ ಮನೆಯಲ್ಲಿ ಮೊಮ್ಮಕ್ಕಳಾಗಿದ್ದಾರೆ. ನಂಗೆ 2 ಮೊಮ್ಮಕ್ಕಳಾಗಿದ್ದಾರೆ. ಮೊನ್ನೆ ಕೂಡ ಮದುವೆ ಕೂಡ ಆಗಿದೆ ಸಣ್ಣವನಿಗೆ. ಹಾಗೆ ಸಂಸಾರದಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಕಾಲ ಕಳೆಯುತ್ತಿದ್ದೆ. ಮೊಮ್ಮಕ್ಕಳ ಜೊತೆ ಕಾಲ ಕಳೀತಿದ್ದೆ ಜಾಸ್ತಿ. ಓಕೆ ಸರ್, ನಿಮ್ಮ ಬಾಲ್ಯಕ್ಕೆ ಹೋಗುವ. ನಿಮಗೆ ಮೊಮ್ಮಕ್ಕಳಾಗಿದೆ ಈಗ, ಬಟ್ ನಿಮ್ಮ ಬಾಲ್ಯಕ್ಕೆ ಹೋಗುವ. ಹೇಗೆ ಸರ್, ನೀವು ಇಂಜಿನಿಯರ್, ನಿಮ್ದೊಂದು ಪ್ರಸಿದ್ಧ ಅಜಿಲ ಸೀಮೆಯ ಅರಸು ಮನೆತನ. ಇಂತಹ ಒಂದು ಅರಸು ಮನೆತನದಲ್ಲಿ ಓದಿದವರು, ಈಗ ನಿಮ್ಮ ಅಣ್ಣ ವೈದ್ಯರು, ನೀವು ಇಂಜಿನಿಯರ್. ನಿಮಗೆ ಇಂಜಿನಿಯರ್ ಓದುವಂಥದ್ದು ಅಣ್ಣನ ದಾರಿಯಲ್ಲಿ ಯಾಕೆ ಹೋಗ್ಲಿಲ್ಲ ನೀವು? ನನ್ಗೆ ಆಸಕ್ತ ಇದ್ದಂತ ಫೀಲ್ಡ್ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಭಾರಿ ಆಸಕ್ತಿ ಇತ್ತು ಸಣ್ಣ ವಯಸ್ಸಿಂದ. ಅನೇಕ ಜನ ನನಗೆ IPS ಆಫೀಸರ್ಗಳು. ನಾನು ನಮ್ಮ ಚಿಕ್ಕಪ್ಪನ ಜೊತೆ ಮೈಸೂರು ಜಲ್ಪುರಿಯಲ್ಲಿದ್ದೆ. ಅವರು ಡೆಪ್ಯೂಟಿ ಡೈರೆಕ್ಟರ್ ಪ್ರಾಸಿಕ್ಯೂಷನ್ ಆಗಿದ್ರು. ಅವರು ಹೈಸ್ಕೂಲಲ್ಲಿ ಮಾಜನಸಲ್ಲಿ ಮಾಡಿದ್ದೆ ನಾನು. ಅಲ್ಲಿ SP ಕ್ವಾರ್ಟರ್ಸ್ ಪಕ್ಕದಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ಪೊಲೀಸ್ ಟ್ರೈನಿಂಗ್ ಕಾಲೇಜಲ್ಲಿ ಅವ್ರದ್ದು ಸಿಸ್ಟಮ್ ಎಲ್ಲ ನೋಡಿ ನನಗೆ ತುಂಬಾ ಆಸಕ್ತಿ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ. ಬಟ್ ನನಗೆ ಇಂಜಿನಿಯರಿಂಗ್ ಮಾಡುವಾಗ ಇಲ್ಲಿ ನಮ್ಗೆ ಕಾರ್ಯದ ಒತ್ತಡ ಜಾಸ್ತಿ ಆಯ್ತು ಮನೆಯಲ್ಲಿ. ಅದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನಾನು ಇದಕ್ಕೆ ಸೇರಿದೆ. ಇಲ್ಲದ್ರೆ ನಂಗೆಲ್ಲಾದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಇದ್ರೆ ಗ್ಯಾರಂಟಿ ಆಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅಂತಿದ್ದೆ. ಜ್ಯೋತಿಷ್ ಪ್ರಕಾಶ್ ಮಿರ್ಜಿ ಅವರು ನಮ್ಗೆ ನೇಬರ್ ಆಗಿದ್ರು ಜಲ್ಪುರಿಯಲ್ಲಿ, ನಮ್ಮ ಪಕ್ಕದ ಕ್ವಾರ್ಟರ್ಸ್ ಅಲ್ಲಿ. ಮಿರ್ಜಿ ಫ್ಯಾಮಿಲಿ ಅವರು ಆಮೇಲೆ ಕಮಿಷನರ್ ಆಗಿ ರಿಟೈರ್ಡ್ ಆದ್ರು. ಹಾಗೆ ತುಂಬಾ ಜನ ನನ್ಗೆ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಇಲ್ಲೆಲ್ಲ ದೋಸ್ತಿ ನಮ್ಗೆಲ್ಲ ಇತ್ತು. ಅದಾಗ್ಲಿಲ್ಲ, ಕನಸಾಗ್ಲಿಲ್ಲ. ಓಕೆ, ಅಂದ್ರೆ ನಿಮ್ದು ಬಾಲ್ಯ ಮೈಸೂರು ಹೈಸ್ಕೂಲ್ ಮೈಸೂರು. ನಾನು ಮಾಜನಸ್ ಹೈಸ್ಕೂಲ್ ಮೈಸೂರು. ಪ್ರೈಮರಿ ಅಳದಂಗಡಿ ಸ್ಕೂಲಲ್ಲಿ ಓದಿದೆ. ಮಾಜನಸ್ ಅಲ್ಲಿ ಮೈಸೂರಲ್ಲಿ ಪ್ರೌಢಶಾಲೆ. PUC MGM ಬಂದೆ. ಇಂಜಿನಿಯರಿಂಗ್ ಧಾರವಾಡದಲ್ಲಿ ಮಾಡಿದೆ. ಸೊ ಕರ್ನಾಟಕ ಆಗ್ಲೇ ವೃತ್ತಿ ಜೀವನ ಶುರುವಾಗೋ ಮೊದಲು ಅರ್ಧ ಕರ್ನಾಟಕ ಸುತ್ತಿದ್ದೇನೆ. ಮೈಸೂರು ಆಯ್ತು, ದಕ್ಷಿಣ ಕನ್ನಡ ಆಯ್ತು, ಉಡುಪಿ ಆಯ್ತು, ಧಾರವಾಡ ಆಯ್ತು, ಎಲ್ಲ ರೀತಿಯದ್ದಾಯ್ತು. ಓಕೆ ಸರ್, ಈ ಎಲ್ಲ ಆದ ನಂತರ ಬದುಕಲ್ಲಿ ಒಂದಷ್ಟು ಸವಾಲುಗಳು ಎದುರಾಗುತ್ತದೆ. ಈಗ ನಿಮಗೆ ಸರ್ ಏನು ನಿಮ್ಮ ವೃತ್ತಿ ಜೀವನದಲ್ಲಿ ಇದೊಂದು ನನಗೆ ನೋವಿದೆ ಅಂತಂದ್ರೆ ಏನು? ನಮ್ಮಲ್ಲಿ ನನಗಿಂತ ಕಮ್ಮಿ ಅನುಭವ ಇದ್ದವ್ರು ನನಗಿಂತ ಮೇಲೆ ಹೋಗಿದ್ದಾರೆ. ಪ್ರಮೋಷನ್ ಸಿಸ್ಟಮ್ ನಿಮ್ಗೆಲ್ಲ ಗೊತ್ತಿರ್ಬೋದು. ನಮ್ಗೆ ಜಾಸ್ತಿ ಅನುಭವ ಇದ್ದವರು ನಮ್ಗೆ ಮೇಲೆ ಹೋಗಿದ್ದಾರೆ. ಆದ್ರೆ ನಂಗೆ ತೃಪ್ತಿ ಇದೆ. ನನ್ನ ಕಾಲಘಟ್ಟದಲ್ಲಿ ನಮ್ಮ ಸಮಯದಲ್ಲಿ ನಂಗೆ ಸಮಯೋಚಿತವಾಗಿ ಪೂರ್ಣ ರೀತಿಯ ಬೆಂಬಲ ಇರೋದ್ರಿಂದ ನಾನು ಈ ಹಂತಕ್ಕಾದ್ರೂ ಬಂದೆ.
ಇನ್ನು ಕೆಲವರಿಗೆ ಎಲ್ಲ ಪ್ರಮೋಷನ್ ಎಲ್ಲ ಆಗಿಲ್ಲ, ಕೆಲವು ಬೇರೆ ಬೇರೆ ಸಣ್ಣ ಸಣ್ಣ ತೊಂದರೆಗಳಿಂದ. ಅದು ನಮಗೆ ಸಮಾಧಾನ ಇದೆ, ನಮಗೇನು ಅಂತ ಒಂದು ಆಗ್ಲಿಲ್ಲ ಅಂತ ಬೇಸರ ಯಾವ್ದ್ರಲ್ಲೂ ಇಲ್ಲ. ಓಕೆ, ಆ ಒಂದು ರೀತಿ ನೀತಿಯ ಬಗ್ಗೆ ಒಂದು ಸ್ವಲ್ಪ ನೋವಿದೆಯಾ? ಇಲ್ಲ, ಹಾಗೇನಿಲ್ಲ. ಸರ್ಕಾರದ ಎಲ್ಲ ನಿಯಮಗಳು ಆಗಿದ್ದಾವಲ್ಲ, ಹಾಗೆ ನಾವು ಎಲ್ಲದ ಕೂಡ ಹೊಂದ್ಕೊಂಡು ಹೋಗಿದ್ದೇವೆ. ತುಂಬಾ ಖುಷಿ ತುಂಬಾ ಖುಷಿ ಕೊಟ್ಟಿದೆ ಅನ್ನುವಂಥ ಸಂದರ್ಭಗಳು? ನಾವು ಪ್ರೋಟೋಕಾಲ್ ಡ್ಯೂಟಿ ಮಾಡುವಾಗ ತುಂಬಾ ಖುಷಿ ಕೊಟ್ಟಿದೆ ನನಗೆ. ಕೆಲವು ಶಂಕರ್ ದಯಾಳ್ ಶರ್ಮಾ ಅವರ ವಿಸಿಟ್ ಇರ್ಬೋದು, ಅಬ್ದುಲ್ ಕಲಾಂ ಅವರ ವಿಸಿಟ್ ಇರ್ಬೋದು, ಆಮೇಲೆ ರಾಜೀವ್ ಗಾಂಧಿ ಅವರ ವಿಸಿಟ್ ಇರ್ಬೋದು, ಶಿಕ್ಷಿತ ಧರ್ಮಸ್ಥಳಕ್ಕೆ ಮೋದಿಜಿ ಅವರ ವಿಸಿಟ್ ಇರ್ಬೋದು. ಎಲ್ಲ ಗಣ್ಯ ವ್ಯಕ್ತಿಗಳ ವಿಸಿಟ್ ಅಲ್ಲಿ ನಾನು ಪ್ರೋಟೋಕಾಲ್ ಆಫೀಸರ್ ಆಗಿದ್ದೆ. ನನಗೆ ಘನ ಸರ್ಕಾರದ ಆ ಒಂದು ರೀತಿ ನೀತಿ ನನಗೆ ತುಂಬಾ ಹಿಡಿಸಿತ್ತು. ಎಲ್ಲ ವಿಷಯದಲ್ಲಿ ಅತ್ಯಂತ ಪ್ರಿಯವಾದ ಘಟನೆಗಳು ನಾನು ನೋಡಿದ್ದೇನೆ, ಹತ್ತಿರದಿಂದ ನೋಡಿದ್ದೇನೆ. ರಾಜೀವ್ ಗಾಂಧಿ ಅವರು ನೋಡಿದ್ದೇನೆ ಹತ್ತಿರದಿಂದ, ಮೋದಿಜಿ ಅವರು ನೋಡಿದ್ದೇನೆ. ಓಕೆ ಸರ್, ಈ ಇಷ್ಟೆಲ್ಲದರ ನಡುವೆ ತುಂಬಾ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಗುರುತಿಸಿಕೊಂಡವ್ರು ನೀವು. ಸತ್ಯ ದೇವತೆ ದೇವಸ್ಥಾನದ ಆಡಳಿತ ಮೊಕ್ತೇಶ್ವರು, ಹೇಗೆ ಇದೆಲ್ಲ ಹೇಗೆ ಟೈಮ್ ಹೇಗೆ ಮಾಡ್ಕೋತೀರಿ ಅಂತ? ನಾವು ಸಿಸ್ಟಮ್ ಇದೆ, ಬೆಳಿಗ್ಗೆ 5 ಗಂಟೆಗೆ ಹೇಳುವಂತ ಕ್ರಮ ಇವತ್ತಿಗೂ ಇಟ್ಕೊಂಡಿದ್ದೇವೆ. ಮುಂದೇನು ನಡೀತದೆ ಅದೇ ರೀತಿ. ನಮ್ಮ ಬೆಳಿಗ್ಗೆನ ಒಂದು ಇದಾಗಿ ದೇವ್ರ ದರ್ಶನ ಮಾಡಿದೀನಿ. ನಾವು ಎಲ್ಲಿಗೂ ಓಡುದಿಲ್ಲ. ಬೆಂಗಳೂರು ಹೋಗುದಿದ್ರು, ಡೆಲ್ಲಿ ಹೋಗುದಿದ್ರು, ಫಸ್ಟ್ ಫ್ಲೈಟ್ ಆದ್ರು 5 ಗಂಟೆಗೆ ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಸಿದು ಹೋಗುದು. ಆಮೇಲೆ ಸಾಯಂಕಾಲ 6:30 ಇಷ್ಟೊತ್ತಿಗೆ ಸಂಧ್ಯಾ ಕಾಲದಲ್ಲಿ ವಾಪಸ್ ಆದ್ರೆ ರಾತ್ರಿ ಸರಿ ಸ್ನಾನ ಮಾಡಿ ನಮ್ಮ ಸತ್ಯದೇವ ದೇವಸ್ಥಾನದ ಹತ್ರ ಹೋಗ್ತೇವೆ. ನೀವು ನೋಡಿದ್ದೀರಿ ಈಗಾಗಿ. ಎಲ್ಲ ದೂರದಿಂದ ಬಂದ ಭಕ್ತರು ಅವರ ಅಭಿಷ್ಟಗಳಿಗೆಲ್ಲ ಕೇಳ್ತಾ ಇರ್ತಾರೆ, ಅವ್ರ ಸೇವೆಗಳು ನಡೀತಾ ಇರ್ತವೆ. ಸಾಯಂಕಾಲ ಹೋಗ್ತಾ ಇರ್ತಾರೆ 5 ಗಂಟೆ. ಸಂಜೆ ರಾತ್ರಿ ದುಡ್ಡನ್ನು ಸಾರ್ವಜನಿಕರಿಗೆ ಹಂಚಿರುವಂತ ಒಂದು ಸಮಾಧಾನ ನಮಗಿದೆ ದೇವಸ್ಥಾನದಲ್ಲಿ. ಈ ದೇವಸ್ಥಾನದ ವತಿಯಿಂದ ಸರ್ ಬಹಳಷ್ಟು ಸಮಾಜಮುಖಿ ಕೆಲಸವನ್ನ ಮಾಡ್ತೀರಿ, ಬಹಳಷ್ಟು ದೇವಸ್ಥಾನದ ಬ್ರಹ್ಮಕಲಸದಲ್ಲಿ ಭಾಗಿಯಾಗಿದ್ದೀರಿ. ಇದೆಲ್ಲ ಆ ಎಲ್ಲ ಕ್ಷಣಗಳನ್ನ ನೆನಪಿಸಿಕೊಂಡಾಗ ಬ್ರಹ್ಮಕಲಸಗಳು ಅಲ್ಲಿ ಹೆಚ್ಚು ಕಡೆ ಭಾಗವಹಿಸಿದ್ದೇವೆ ನಾವು. ನಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿದ್ದೇವೆ. ಎಲ್ಲೂ ನಾವು ನಮ್ಗೆ ಇದೇ ಸ್ಥಾನಮಾನ ಬೇಕು ಅಂತ ನಿರೀಕ್ಷೆ ಮಾಡಲಿಲ್ಲ. ಆದ್ರೆ ಕೆಲವು ಕಡೆ ನಮ್ಮನ್ನೆಲ್ಲ ಭಾರತನ ತುಂಬಾ ಎತ್ತರದಲ್ಲಿ ಗುರುತಿಸಿದ್ದಾರೆ. ಕೆಲವು ಕಡೆ ನಾವು ಸಾಮಾನ್ಯರಾಗಿ ಕೂಡ ಭಾವಿಸುವುದು ಇದೆ. ಓಕೆ ಸರ್, ನೀವು ಒಂದು ಹುದ್ದೆಯಲ್ಲಿದ್ದಾಗ ಬೆಳ್ತಂಗಡಿ ತಾಲೂಕಿನ ಅದ್ಭುತವಾದಂಥ ಕಾರ್ಯಕ್ರಮಗಳು ನಡೆದಿವೆ. ಬಹಳಷ್ಟು ಶ್ರೇಷ್ಠ ಮಟ್ಟದ ಕಾರ್ಯಕ್ರಮಗಳು, ಮಸ್ತಕಾಭಿಷೇಕಗಳಿರ್ಬೋದು, ಅನಂತರ ಮಹಾನಡವಳಿ ಅಂತ ಕಾರ್ಯಕ್ರಮಗಳು ಇರ್ಬೋದು. ಇಂಥದ್ದೆಲ್ಲ ಕಾರ್ಯಕ್ರಮದಲ್ಲೂ ಕೂಡ ತಾವು ಅಧಿಕಾರಿಯಾಗಿ ಭಾಗಿಯಾಗಿದ್ದಿದೆ, ಭಕ್ತನಾಗಿ ಭಾಗಿಯಾಗಿದ್ದಿದೆ. ಈ ಕ್ಷಣಗಳನ್ನ ಹೇಗೆ ಅಂದ್ರೆ, ಅಧಿಕಾರಿಯಾಗಿ ಅಲ್ಲಿ ಒಂದು ಭಾಗವಹಿಸಿ ಅಲ್ಲಿಗೇನೋ ಒಂದು ಕೆಲಸ ಮಾಡಿಕೊಡುವಂತ ಸಂದರ್ಭ ಇರ್ಬೋದು, ಇದನ್ನೆಲ್ಲ ಹೇಗೆ ನೆನಪಿಸ್ಕೊಳ್ತೀರಿ? ನಾವು ಮಾಡಿದ್ದೇವೆ. ನಾವು ಹೆಚ್ಚು ಕಡೆ ಎಲ್ಲ ನಾವು ಭಾರಿ ಉತ್ಸಾಹದಿಂದ ಮಾಡಿದ್ದೇವೆ. ಮಸ್ತಕಾಭಿಷೇಕ ಧರ್ಮಸ್ಥಳದಲ್ಲಿ ಇರ್ಬೋದು, ಬೆಂಗಳೂರಿನಲ್ಲಿ ಇರ್ಬೋದು. ನಾವು 2002ನೇ ಇಸ್ವಿಯಲ್ಲಿ ಡಾಮರ್ ಮಿಷನ್ ನಲ್ಲಿ ಡಾಮರ್ ಮಾಡಿದ್ದು ನಾವು ಫಸ್ಟ್. ನಾನು ಜಿಲ್ಲೆಯಲ್ಲೇ ಫಸ್ಟ್. ಅದು ಪೇವರ್ ಬಂದು ಇಳಿದಾಗ ಎಲ್ಲ ಜನ ಎಷ್ಟು ಜನ ಸೇರ್ತಾ ಇದ್ರು. ಇದೇನಪ್ಪ ಡಾಮರ್ ಹೇಳ್ಕೊಂಡು ಹೋಗ್ತದೆ, ಮೊದಲಿನಾಗೆ ಒಂಚೂರು ಮಿಕ್ಸ್ ತಗೊಂಡ್ಬಂದು ಹಾಕಿ ಕೈಯಲ್ಲೆಲ್ಲ ಮಾಡ್ತಾ ಇದ್ರು. ಆ ಥರ ಎಲ್ಲ ಮಿಷನ್ ಡಾಮರ್ ಹೇಳ್ಕೊಂಡು ಹೋಗ್ತಂತೆ ಎಲ್ಲ ಜನ ಸುತ್ತ ಸೇರ್ತಾ ಇದ್ರು. ನಾವು 2002ನೇ ಇಸ್ವಿಯ ಮಸ್ತಕಾಭಿಷೇಕದಲ್ಲಿ. ಅದರ ನಂತರ ಧರ್ಮಸ್ಥಳದಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ 4 ಲೈನ್ ಆಯ್ತು. ಆಮೇಲೆ ಮಹಾನಡವರಿ ಸಂದರ್ಭದಲ್ಲಿ ತುಳು ಸಮ್ಮೇಳನ, ವಿಶ್ವ ತುಳು ಸಮ್ಮೇಳನದಲ್ಲಿ ನಮ್ಮ ತಾಲೂಕಿನಲ್ಲಿ ಭಾರಿ ಅಭಿವೃದ್ಧಿ ಕೆಲಸಗಳಾದವು. ಅದೊಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತ ಸಮಯ ಅದು ನಮ್ಮ ತಾಲೂಕನ್ನು. ನಿಮ್ಗೆಲ್ಲ ಗೊತ್ತಿದ್ದಾಗೆ ಎಲ್ಲ ರೋಡ್ಗಳು ಆಗ ಮನೆ ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಂದರ್ಭ ಅದು. ಎಲ್ಲ ರಸ್ತೆಗಳಿಗೆ ನಮಗೆ ಅನುದಾನ ಬಂತು, ಡಾಮರೀಕರಣ ಆಯಿತು. ಒಳ್ಳೆ ತಾಲೂಕು ಅಭಿವೃದ್ಧಿಯ ಕಾಲಘಟ್ಟ ಅದಾಗಿತ್ತು. ಸರ್, ಈ ಟೈಮಲ್ಲಿ ನೀವು ಹುದ್ದೆಯಲ್ಲಿದ್ದಾಗ ಬಹಳಷ್ಟು ಶ್ರೇಷ್ಠ ರಾಜಕಾರಣಿಗಳನ್ನ, ಬಹಳ ಹಿರಿಯ ಮುತ್ಸದ್ದಿಗಳನ್ನ ಮತ್ತು ಬಹುದೊಡ್ಡ ಸೆಲೆಬ್ರಿಟಿಗಳನ್ನೆಲ್ಲ ಭೇಟಿಯಾಗಿದ್ದೀರಿ. ಯಾವ ಕ್ಷಣಗಳನ್ನ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಮಾಜಿ ಪ್ರಧಾನಿಗಳ ದೇವೇಗೌಡರು ನಮ್ಮ ಮನೆಗೆ ಬಂದಿದ್ರು. ಅದು ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬಂದಿದ್ರು, ಅದು ಕೂಡ ನಮಗೆ ಸಂತೋಷ ತಂದಿದೆ. ನಮಗೆ ಮನೆಗೆ ಕೂಡ ಬಂದಾಗ ನಮಗೆ ಅತ್ಯಂತ ಸಂತೋಷ ಆಗಿದೆ. ಆಮೇಲೆ ನಮ್ಗೆ ಗೊತ್ತಿದ್ದ ಹಾಗೆ ಸುಷ್ಮಾ ಸ್ವರಾಜ್ ಅವರು, ಆಮೇಲೆ ಸ್ಮೃತಿ ಇರಾನಿ ಅವರು, ಅವರೆಲ್ಲ ನಮ್ಮಲ್ಲಿಗೆ ಬಂದಿದ್ದ ನಮಗೆ ಸಂತೋಷ ಆಗಿದೆ. ನಾನು ರಾಜಕಾರಣಿಯಾಗಿ ಈ ತಾಲೂಕಿನ ಇದರಲ್ಲಿ
ನಾನು ಗೌರವಿಸಿದ ವ್ಯಕ್ತಿತ್ವ ವಸಂತ್ ಬಂಗೇರ್ ಅವರು. 35 ವರ್ಷ ಅವರ ರಾಜಕೀಯ ಜೀವನದಲ್ಲಿ ನನ್ನನ್ನು ಇಲ್ಲಿ AW ಆಗಿ AW ಇನ್ಚಾರ್ಜ್ ಆಗಿ ಸಹಾಯಕ ಇಂಜಿನಿಯರ್ ಆಗಿ ನನ್ನ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ನಾನು ಅವರಿಗೆ ಇಂದಿಗೂ ಅವರ ಬಗ್ಗೆ ನನಗೆ ಗೌರವ ಇದೆ. ನಾನು ಐ ಅಡ್ಮೈರ್ ಹರೀಶ್ ಪೂಂಜ್ ಅವ್ರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಅವರನ್ನು ಕೂಡ ಗೌರವಿಸ್ತೇನೆ. ಹಾಗೆ ನಳಿನ್ ಕುಮಾರ್ ಕಟೀಲ್ ಅವರು, ನಾನು ನಮ್ಮ ಸರ್ವಿಸ್ನ ಲಾಸ್ಟ್ ಜರ್ನಿಯಾಗಿ ಹಾನರೇಬಲ್ ಸ್ಪೀಕರ್ ಆದಂಥ ಖಾದರ್ ಸಾಹೇಬ್ ಅವರು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅವ್ರ ಕೃತಜ್ಞತೆ ಸಲ್ಲಿಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ ಸರ್, ಬಹಳಷ್ಟು ಹೊತ್ತು ಮಾತಾಡಿದ್ವಿ. ಈಗ ಮೊಮ್ಮಕ್ಕಳ ಜೊತೆ ಆಟ ಆಡುವಂಥ ಸಮಯ. ನಿಮ್ಮ ಬದುಕು ದಾಂಪತ್ಯ ಆದ ನಂತರ ಹೇಗಿತ್ತು ಅಂತ ಕೇಳಬೇಕು. ಕರೆಯುವ ನಿಮ್ಮ ಮಡದಿಯನ್ನ. ರೇಖಾ, ಒಬ್ಬ ಪುರುಷನ ಸಕ್ಸಸ್ನ ಹಿಂದೆ ಅವರು ಮಹಿಳೆ ಇರ್ತಾರಂತೆ ಅಂತ. ಅದರ ಜೊತೆಗೆ ಒಬ್ಬ ಬ್ಯುಸಿ ಪರ್ಸನ್ನ ಸಕ್ಸಸ್ನ ಹಿಂದೆಯೂ ಕೂಡ ಒಂದು ಮಹಿಳೆ ಇರ್ತಾರೆ. ಅಥವಾ ಒಬ್ರು ಮಹಿಳೆ ಬ್ಯುಸಿ ಇದ್ರೆ ಅವರ ಹಿಂದೆ ಆ ಫ್ಯಾಮಿಲಿ ಇರ್ತದೆ ಅಂತ. ಯಾಕೆಂತಂದ್ರೆ ಫ್ಯಾಮಿಲಿಗೆ ಟೈಮೇ ಕೊಡ್ಲಿಕ್ಕೆ ಆಗೋದಿಲ್ಲ. ಇಂಥ ಟೈಮ್ನಲ್ಲಿ ಹೇಗೆ ಫ್ಯಾಮಿಲಿಯನ್ನ ಮ್ಯಾನೇಜ್ ಮಾಡಿದ್ರಿ ಮೇಡಮ್? ಈಗ ಅವರು ನಿವೃತ್ತಿ ಆಗ್ತಿದ್ದಾರೆ. ಫಸ್ಟ್ ನಿಮ್ದು ಅವ್ರು ನಿವೃತ್ತಿ ಆಗ್ತಿದ್ದಾರೆ, ಏನ್ ಹೇಳ್ತೀರಿ? ವಯಸ್ಸಾಯ್ತು. ಸಕ್ಸಸ್ಫುಲ್ ಆಗಿ ನಿವೃತ್ತಿ ಆಗ್ತಾರೆ ಅಂತ ಖುಷಿ ಆಗ್ತಾ ಉಂಟು. ಹೇಗಿತ್ತು ಮೇಡಮ್ ಅವ್ರದ್ದು ಜರ್ನಿ? ಬಿಸಿ ಆಸ್ ಯೂಶುವಲ್. ಬಿಸಿ. ಹೇಗೆ ನೀವು ಮಕ್ಕಳನ್ನ ನೀವೇ ನೋಡ್ಕೊಂತಿದ್ರಿ, ನಿರ್ವಹಣೆ ಮಾಡ್ತಿದ್ರಿ? ಅವ್ರು ನೋಡಿಕೊಳ್ತಿದ್ರು. ಹಾಗೇನಿಲ್ಲ. ಓಕೆ, ಏನ್ ಹೇಳ್ತೀರಿ ಈ ಒಂದು 38 ವರ್ಷಗಳ ಜರ್ನಿಯಲ್ಲಿ ಅವರ ಬಗ್ಗೆ ಏನು ವಿಶೇಷವಾಗಿ? ಹಾರ್ಡ್ ವರ್ಕಿಂಗ್, ಆನೆಸ್ಟ್. ಓಕೆ. ಮನೇಲಿ ಹೇಗಿರ್ತಿದ್ರು ಅವರು? ಮನೇಲಿ ಸಹ ಹಾಗೆ ಕಾಂಪಿಟೇಟಿವ್. ಎಂತಾದ್ರು ಹೇಳಿ ಸರ್ ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲ, ನನಗೆ ಅವ್ರ ಈ ಮಕ್ಕಳ ಬಾಲ್ಯಾವಸ್ಥೆಯಲ್ಲಿರುವಾಗ ವಿದ್ಯಾಭ್ಯಾಸ ಅವರು ಸಹ ಹೇಗೆ ಓದ್ತಾ ಇದ್ದಾರೆ ಅದನ್ನ ನನಗೆ ಏಕಾಗ್ರತೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಐ ಕ್ಯಾನಾಟ್ ಕಾನ್ಸಂಟ್ರೇಟ್ ಸಿನ್ಸ್ ಐ ಮೈ ಬಿಸಿ ಶೆಡ್ಯೂಲ್. ಮಕ್ಕಳು LKG ಇಂದ ಹಿಡಿದು PUC ವರೆಗೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಬಾಲ್ ಟು ಬಾಲ್ ಅವರು ಕಾನ್ಸಂಟ್ರೇಷನ್ ಮಾಡಿ ಅವ್ರು ಏನು ಇವತ್ತು ಓದಿದ್ದಾರೆ ಇಲ್ಲೋ ಅಂತೇಳಿ ನೇರವಾಗಿ ಅದರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟವರು ನನ್ನ ಧರ್ಮಪತ್ನಿಯವರು. ಅದು ನನ್ನ ಮಗಳು ಮೆಡಿಕಲ್ ಸೇರುವವರೆಗೆ. ಈಗ ಒಂದು ಹೇಳ್ತಾರೆ, ಅವರು ಇದನ್ನ ಮಾಡದೇ ಇರ್ತಿದ್ರೆ ನಿಮಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತ? ಇಲ್ಲ, ತುಂಬಾ ಒತ್ತಡ ಬರ್ತಿತ್ತು, ಇನ್ನೂ ಜಾಸ್ತಿ ಒತ್ತಡ ಬರ್ತಿತ್ತು. ಮಕ್ಕಳು ಇವತ್ತು ನಮ್ಮ ಮಕ್ಕಳು ಇಬ್ರು ಕೂಡ ಅವರ ಸ್ಕೂಲಿಂದ ಯಾವುದೇ ರೀತಿಯ ಒಂದು ಕಂಪ್ಲೇಂಟ್ ಬರಲಿಲ್ಲ. ಅವ್ರು ಹೋಮ್ ವರ್ಕ್ ಮಾಡಲಿಲ್ಲ, ಇರೆಗ್ಯುಲಾರಿಟಿ ಬಗ್ಗೆ ಆಗಲಿ, ಅವ್ರು ಏನಾಗಲಿ ಅವರು ಭಾರಿ ಪ್ರಾಂಪ್ಟ್. ನಮ್ಮ ಮಕ್ಕಳು ಸಣ್ಣದಿಂದಲೇ ಭಾರಿ ಪ್ರಾಂಪ್ಟ್. ಅದು ನಮ್ಮ ದೈವ ಕೊಟ್ಟ ಒಂದು ನಮಗೆ ಆಶೀರ್ವಾದ ಅಂತ ನಾವು ಭಾವಿಸ್ತೇವೆ. ಸ್ಕೂಲಿಂದ ಹೋಗೋ ಫಸ್ಟ್ ಡೇ ಒಂದು ಸ್ಕೂಲ್ ಬಂದ ದಿವಸ ನೆನಪಿದೆ. ನಾನು ದೊಡ್ಡ ಮಗಳನ್ನು ವಾಣಿ ಸ್ಕೂಲಿಗೆ ಬಿಟ್ಟು ಬಂದೆ. ಮಾರನೇ ದಿವಸ ಹೋದ ಸ್ಕೂಲ್ ಟೀಚರ್ ಹೇಳಿದರು, ನೀವು ಮಗಳನ್ನು ಹೇಳಬೇಕು ಅವಳು ಇದೇ ರೂಮಲ್ಲಿ ಕೂತ್ಕೊಳ್ಬೇಕು ಅಂತ. ಅವಳು ಎಲ್ಲ ರೂಮಿಗೆ ಹೋಗ್ತಾಳೆ ಅವಳು ಅಂತ ಹೇಳಿದ್ರು. ಈಗ ವಾಸ್ ಎ ಗೈನಕಾಲಜಿಸ್ಟ್ ಇನ್ AJ ಹಾಸ್ಪಿಟಲ್ ಮ್ಯಾಂಗ್ಳೂರ್. ಹಾಗೆ MBBS ಆಗಿ MD ಆಗಿ ಎಲ್ಲಾದರೂ ಅವ್ರು ನಮಗೆ ಇನ್ನೂ ಸಣ್ಣವರಾಗಿ ಕಾಣ್ತಾರೆ. ಹಾಗೆ ಮೇಡಮ್, ಈಗ ಅವರಿಗೆ ಕಂಪ್ಲೀಟ್ ಫ್ಯಾಮಿಲಿಗೆ ಟೈಮ್ ಕೊಡ್ತಾರಂತೆ, ಹೇಗೆ ಯೂಸ್ ಮಾಡ್ಕೊಂತೀರಿ? ಅದು ಹೇಳಲಿಕ್ಕೆ ಆಗುದಿಲ್ಲ, ಅವ್ರು ಕೊಡ್ತಾರೆ. ಅವ್ರು ಬಿಸಿ ಇರ್ತಾರೆ, ಇನ್ನು ಬೇರೆ ಆಕ್ಟಿವಿಟೀಸ್ ಇರ್ತಲ್ಲ ದೇವಸ್ಥಾನದಲ್ಲಿ. ಮತ್ತೆ ಬಿಸಿ ಆಗ್ತಾರೆ ಅವರು. ಬಿಸಿ ಆಗ್ತಾರೆ. ಏನು ಮೇಡಮ್ ಅವ್ರಿಗೆ ಆಸಕ್ತಿ ಇಂಜಿನಿಯರಿಂಗ್ ಒಂದು ಬಿಟ್ಟು? ಅದೇ ದೇವಸ್ಥಾನದ್ದು ತೋಟದಲ್ಲಿ ಎಂತ ಮಾಡ್ತಾರೆ? ತೋಟದ ಇಂಟ್ರೆಸ್ಟ್ ಉಂಟು. ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಉಂಟು. ನೀವೀಗ ಅವರನ್ನು ಹೇಗೆ ಬಳಕೆ ಮಾಡ್ಕೊಳ್ಳೋದಿಲ್ಲ? ಫುಲ್ ಮನೇಲಿ ಇರ್ತಾರ? ಇಲ್ಲ, ಅವ್ರ ಮನೇಲಿ ಇರ್ತಿದ್ರು, ಹಾಗೇನಿಲ್ಲ. ಹೊರಗೆ ಇರುದು ಹೇಳಿ ಅಂದ್ರೆ ನಮಗೆ ಟ್ರಾನ್ಸ್ಫರ್ ಎಲ್ಲ ಆಗ್ಲಿಲ್ಲ ಅಲ್ಲ. ಅದೊಂದು ಹೌದು, ಹಾಗೆ 2 ಹೆಣ್ಣು ಮಕ್ಳು ಇರುವಾಗ ಅಷ್ಟು ಕಷ್ಟ ಆಗ್ಲಿಲ್ಲ ನಂಗೆ. ಕಷ್ಟ ಆಗ್ಲಿಲ್ಲ. ಈಗ ನಿಮಗೆ ಮೊಮ್ಮಕ್ಕಳಾಗಿದೆ, ಹೇಗೆ ಅವ್ರ ಅಜ್ಜನನ್ನು ಎಷ್ಟು ಇಷ್ಟಪಡ್ತಾರೆ? ಅವರ ಫ್ಯಾಮಿಲಿ ಎಲ್ಲ ಹಾಗೆ ಮಕ್ಕಳನ್ನು ತುಂಬಾ ಇಷ್ಟಪಡ್ತಾರೆ. ಮನೆಯಲ್ಲಿ ಇವರಾಗ್ಲಿ, ಇವ್ರ ಅಣ್ಣ, ನನ್ನ ಅತ್ತೆ ಎಲ್ಲ ಎಲ್ರಿಗೂ ಇಷ್ಟ ಮಕ್ಕಳಿಗೆ. ಈಗ ನಿಮಗೆ ಅವರ ಯಾವ್ದಾದ್ರು ಒಂದು ವರ್ಕಿನ ಬಗ್ಗೆ ತುಂಬಾ ನೀವು ಮುತುವರ್ಜಿ ವಹಿಸ್ಕೊಂಡು ಏನಾಗ್ತಾ ಉಂಟು ಅಂತ ಕೇಳಿದ್ಯಾ? ಇಲ್ಲ, ಅಂತ ಸಂದರ್ಭ ಬರ್ಲಿಲ್ಲ. ಮನೆ ಬಂದ್ಮೇಲೆ ಮಾತಾಡೋದು ಕಮ್ಮಿ ವಿಷಯ, ಲೈಕ್ ಮನೆ ಆಫೀಸ್ ವಿಷಯ ಕಮ್ಮಿ. ನಾನು ಫಸ್ಟ್ ಟೈಮ್ ಬಂದದ್ದು ಹೀಗೆ ಮಾತಾಡ್ಲಿಕ್ಕೆ.
ಸರಿ, ಕೆಲವರಿಗೆ ಗೊತ್ತಿಲ್ವ ಹೇಳಿ ನಾನು ಯಾರು ಹೇಳಿ. ಹೇಳಿ ಯಾರಂತ ಸರ್ ಪರಿಚಯ ಮಾಡ್ಕೊಳ್ಳಿ. ಇಲ್ಲ ಪರಿಚಯ ಮಾಡ್ಕೊಡ್ತೀನಿ. ಈಗ ನೀವು ಜೊತೆಯಾಗಿ ಈಗ ಕೂತ್ಕೊಂಡು ಒಂದು ಇಂಟರ್ವ್ಯೂ ಕೊಡ್ತಾ ಇದ್ರಿ, ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಡ್ತಾ ಇದ್ರಿಂದ ಎಷ್ಟು ಖುಷಿ ಅನ್ಸುತ್ತೆ? ಖುಷಿ ಆಗ್ತದೆ, ಅದೇ ಹೇಳಿದೆ, ಖುಷಿ ಆಗ್ತಾ ಉಂಟು. ಅವ್ರದ್ದು ವೀಕ್ನೆಸ್ ಹೇಳಿ. ವೀಕ್ನೆಸ್ ತುಂಬಾ ಇಮೋಷನಲ್, ಅವರ ಅಟ್ಯಾಚ್ಮೆಂಟ್ ಜಾಸ್ತಿ, ಫ್ಯಾಮಿಲಿ ಬಗ್ಗೆ ಆಗ್ಲಿ, ಅವರ ಫ್ಯಾಮಿಲಿ ಬಗ್ಗೆ ಎಲ್ಲರ ಹತ್ರ. ಎಲ್ಲರೂ ಹೌದೌದು ಅವ್ರಿಗೊಂದೆಲ್ಲರೂ ಬೇಕು. ಹೌದೌದು ಆ ಒಂದು ತ್ಯಾಗಂದು. ಕರೆಕ್ಟ್. ಯಾರಿಗೂ ನೋವು ಮಾಡುದಿಲ್ಲ. ನೋವು ಮಾಡುದಿಲ್ಲ, ಆದ್ರೂ ಅವರಿಗೆ ಆದಾಗೆ ಹಾಗೆ ಮಸ್ತ್ ತುಂಬಾ ಇಮೋಷನಲ್ ಆಗ್ತಾರೆ. ಇಮೋಷನಲ್. ಹೌದೌದು. ಅದು ಹೇಗೆ ಸಮಾಧಾನ ಮಾಡ್ತೀರಿ ಅವ್ರು ಹೇಗೆ ಕಂಟ್ರೋಲ್ಡ್, ಕಾಮ್ ಅಂಡ್ ಕಂಟ್ರೋಲ್ಡ್? ಅದು ಅಂದ್ರೆ ಶಿ ವಾಸ್ ದಿ ಓನ್ಲಿ ಚೈಲ್ಡ್. ಯಾರು ಅವ್ರ ಮನೆಯವರು, ಅವರ ತಾಯಿಗೆ ಒಬ್ಬಳೆ ಮಗಳು, ಅವರ ತಾಯಿ ಕೂಡ ಆ ಮನೆಗೆ ಒಬ್ಬಳೆ ಮಗಳು. ಓಕೆ. ಎಲ್ಲಿ? ಪುತ್ತೂರಲ್ಲಿ. ಓಕೆ. ಸೊ ದಿ ಹೋಲ್ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ಅಸ್. ಅದರಿಂದಾಗಿ ನಾವು ನೀವು ತವ್ರ ಮನೆಗೆ ಹೋಗಿ ಬಾ ಅಂತ ಕಳಿಸುವಾಗಿಲ್ಲ, ಹೋದ್ರೆ ನಾವು ಜೊತೆಲಿ ಹೋಗ್ಬೇಕು, ಜೊತೆಲಿ ಬರಬೇಕು. ಆ ಪೋರ್ಷನ್ ಅಲ್ಲಿ ಆಕ್ಚುಲಿ ಜಾಸ್ತಿ ಜವಾಬ್ದಾರಿ ನಮ್ಗೆ. ಜಾಸ್ತಿ ಜವಾಬ್ದಾರಿ ಜಾಸ್ತಿ. ನಿಮಗೆ ಎರಡೂ ಮನೆಯ ಜವಾಬ್ದಾರಿ ಅವ್ರು ವಹಿಸ್ಕೊಂತಾರೆ. ಹೇಗೆ ವಹಿಸ್ಕೊಂಡಿದ್ದಾರೆ? ಒಳ್ಳೆ ರೀತಿಯಲ್ಲಿ. ಪುತ್ತೂರಿನಲ್ಲೂ ಅವರ ಬಗ್ಗೆ ತುಂಬಾ ಮಾತಾಡ್ತಾರೆ ಮೇಡಮ್, ಎಲ್ಲರೂ ಹೇಳ್ತಾರೆ ಭಾರಿ ಸೈಲೆಂಟ್ ಅಧಿಕಾರಿ ಅಂತಲ್ಲ. ನಿಮ್ಮ ತವರಿನಲ್ಲಿ ಏನ್ ಹೇಳ್ತಾರೆ ಅವ್ರ ಬಗ್ಗೆ? ಅವರು ತವರಿಗೆ ಬರುದು ಕಮ್ಮಿ, ಹಾಗೆ ಗೊತ್ತಿಲ್ಲ ಯಾರಿಗೂ. ಗೊತ್ತಿಲ್ವಾ? ಈಗ ಬರ್ತಿದ್ರು, ನನ್ನ ಅಮ್ಮನಿಗೆ ಲಾಸ್ಟಿಗೆ ಹುಷಾರಿಲ್ಲದೆ ಆಯ್ತು, ಆನಂತರ ಬರ್ತಿದ್ರು. ಆವಾಗ ರೆಗ್ಯುಲರ್ ಪುತ್ತೂರು ಮಾಡ್ತಿದ್ದು ನಾನು ನೋಡಿದ್ದೆ. ಬರ್ತಿದ್ರು. ಆ ಟೈಮಲ್ಲಿ ಹೇಗೆ? ಎಷ್ಟು ಅದೇ ಜವಾಬ್ದಾರಿ? ಅವರು ಆಫೀಸ್ನ ವಿಷಯ ಮನೆಗೆ ತರುದು ಅಂತಿಲ್ಲ. ಇಲ್ಲ. ಇಷ್ಟುವರೆಗೆ ತರ್ಲಿಲ್ಲ. ಕೆಲವು ಹೈ ಪ್ರೆಷರ್ ಸಿಚುವೇಶನ್ ಅಲ್ಲಿ ಅವ್ರು ಹೇಳ್ತಿದ್ದೆ, ಹೀಗೆ ಆಗಿದೆ, ಹೀಗೆ ಆಗಿದೆ. ತುಂಬಾ ಸೈಲೆಂಟ್ ಆದ್ರು ಅಂದ್ರೆ ನಾವೇ ಕೇಳ್ತಿದ್ದೇವೆ ಏನು ವಿಷಯ ಅಂತ, ಆಗೊಮ್ಮೊಮ್ಮೆ ಹೇಳ್ತಿದ್ರು. ಏನಾದ್ರೂ ಇದ್ರೆ ಸೈಲೆಂಟ್ ಆಗ್ತಾರೆ. ಇದು ನಿಮ್ದು weakness. ಹೇಳುದಿಲ್ಲ. ಅವ್ರು ಇರುವಾಗ್ಲೇ ಕೇಳ್ತೀನಿ, ಏನ್ ಸರ್ ಕೆಲವೊಂದು ಸಲ ಯಾವ್ದಾದ್ರು ಒಂದು ಕಾರ್ಯದ ಬಗ್ಗೆ ಟೀಕೆಗಳು ಇದ್ದದ್ದೇ, ಅಂತದ್ದೇನಾದ್ರೂ ಆಗಿದ್ದಿದ್ಯಾ ನಿಮ್ಮ ಜೀವನದಲ್ಲಿ ಆಗಿದಂದ್ರೆ ನಾವು ಪ್ರಮೋಷನ್ಸ್ ಎಲ್ಲ ಒಂದ್ಸರ್ತಿ ಎಲ್ಲರಿಗಿಂತ AW ಪ್ರಮೋಷನ್ ಆಯ್ತು. ನನ್ಗೆ ಯಾವ್ದೋ ಒಂದು ಗೇರ್ ಕಟ್ಟೆ ಹತ್ರ ಗೂಡಂಗಡಿ ತೆಗಿಲಿಲ್ಲ ಅಂತ ಹೇಳೋದ್ ಬಗ್ಗೆ ಯಾರೊಬ್ರು ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ರು. ಗೂಡಂಗಡಿಯನ್ನು ತೆಗಿಲಿಲ್ಲ ಅಂತ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿ, ಅದರಿಂದಾಗಿ ನನಗೆ ಪ್ರಮೋಷನ್ ಹೆಲ್ಡಪ್ ಆಯ್ತು 8 ತಿಂಗಳು. AW ಪ್ರಮೋಷನ್ ಆಗಿ ನನ್ನ ಲಿಸ್ಟ್ ಅಲ್ಲಿ ಇದ್ದವರೆಲ್ಲ ಆದ್ರು, ನಾನು ಬಾಕಿ ಆದೆ. ಆಮೇಲೆ ಅದನ್ನು ಹೋಗಿ ನಾನು ತೆಗೀದೇ ಇರೋದಕ್ಕೆ ಯಾವ್ದು ಸಮಜಾಯಿಷಿ ಎಲ್ಲ ಹೇಳಿ, ಹೀಗೆ ನಾನು ನೋಟಿಸ್ ಕೊಟ್ಟಿದ್ದೆ, ಅದು ಅವ್ರ ಖಾಸಗಿ ಜಮೀನು ಎಲ್ಲ ಆಗಿ ನನಗೆ ಕೋರ್ಟಿಂದ ಕ್ಲಿಯರ್ ಆಗಿ ರಿಟ್ರೆಸ್ಪೆಕ್ಟಿವ್ ಎಫೆಕ್ಟ್ ಅಂದ್ರೆ ಯಾವಾಗ ಪ್ರಮೋಷನ್ ಕೊಡ್ಬೇಕಾಗಿತ್ತು ಅವತ್ತಿಂದ ಕನ್ಸಿಡರ್ ಮಾಡಿ ಅಂತ ಕೋರ್ಟ್ ಆರ್ಡರ್ ಆಯ್ತು. ಆಮೇಲೆ ತುಂಬಾ ಎಕ್ಸೈಟಿಂಗ್ ಮೂಮೆಂಟ್ ಗಳನ್ನ ಕಳೆದಿರಿ. ಏನ್ ಎಕ್ಸೈಟಿಂಗ್ ಮೂಮೆಂಟ್ ಗಳಿತ್ತು? ಯಾವ ಕ್ಷಣಗಳನ್ನ ನೆನ್ಪು ಮಾಡ್ಕೊಳಿಕ್ ಇಷ್ಟಪಡ್ತೀರಿ? ಫಸ್ಟ್ ಪ್ರಮೋಷನ್ ಮತ್ತೆ ಏನಾಗಿತ್ತು? ಅಲ್ಲ, ತುಂಬಾ ಸಮಯ ನಾವು ಅವರಿಗೆ ಬೇಗ ಮದ್ವೆಗೆ 1 ವರ್ಷದಲ್ಲಿ ನಾವು ಕೆಲಸ ಸಿಕ್ಕಿ 1 ವರ್ಷದಲ್ಲಿ ಮದ್ವೆ ಆಯ್ತಲ್ಲ, ಹಾಗೆ ನಾವು ಅದೇ ಇದ್ರಲ್ಲಿ ಇದ್ದೆವು. ಈಗ ಪ್ರಮೋಷನ್ ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು. ಮತ್ತೆ ಮಗಳಿಗೆ ಒಂದು ಮೆಡಿಕಲ್ ಸೀಟ್ ಆಯ್ತು. ಎಲ್ಲಿ? ಏಜೆಯಲ್ಲಿ. ಅವಾಗ ಎಷ್ಟು ಎಕ್ಸೈಟ್ ಇತ್ತು? ಆಗ ತುಂಬಾ ಸೀಟ್ ಆಗ್ಲಿಲ್ಲ ಊರಿನಲ್ಲಿ ಅಂತ ಒಂದು ಇಚ್ಛೆ ಇತ್ತು ಮನ್ಸಲ್ಲಿ, ಮತ್ತೆ ಅದದ್ದು ಬಾರಿ ಖುಷಿ ಆಯ್ತು. ಊರಲ್ಲೇ ಆಗ್ಬೇಕು ಅಂತ ಊರಲ್ಲೇ ಆಗ್ಬೇಕು ಅಂತ ಓಕೆ. ಮತ್ತು ಈಗ ಇವರು ಒಂದು ರಾಷ್ಟ್ರೀಯ ಹೆದ್ದಾರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಕ್ಷಣ ಅಷ್ಟು ಖುಷಿ ಆಯ್ತು, ಭಾರಿ ಖುಷಿ, ಭಾರಿ ಸಂಭ್ರಮ ಆಯ್ತು. ನಾನು ಗುರೇನ್ಕೆರೆ ಬರುವಾಗ್ಲೇ ಒಂದಷ್ಟು, ನಾನು ಮಂಗಳೂರಿಂದ ಹೊರಟಾಗ ಗುರೇನ್ಕೆರೆ ಬರುವಾಗ್ಲೇ ಒಂದಷ್ಟು ಜನ ಸೇರಿದ್ರು ಈ ಊರಿನವರು. ಇಲ್ಲಿ ದೇವಸ್ಥಾನದ ಬಂದಾಗ ದೊಡ್ಡ ಜನಸ್ತೋಮ ನನಗೆ ಒಂದು MLA ಗೆದ್ದು ಬಂದಾಗ ಹಾಗೆ ನನ್ಗೆ ಅನುಭವ ಆಯ್ತು. ಒಂದಷ್ಟು ಜನ ಹಾರ ಇಟ್ಕೊಂಡು ಎಲ್ಲ ನಿಂತಿದ್ರು, ನನ್ನ ಹಿತೈಷಿಗಳು ಬಂಧುಗಳು 100 ಜನ ನಿಂತಿದ್ರು. ಇಲ್ಲಿ ಇವಾಗ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅವತ್ತೇ ಹಾರ ಹಾಕಿ ಎಲ್ಲ ಕರ್ಕೊಂಡು ಭಾರಿ ಸಂತೋಷದ ಸಂದರ್ಭ ಅದು. ನಿತಿನ್ ಗಡ್ಕರಿ ಜೊತೆಗೂ ಮಾತುಕತೆ ಆಡಿದ್ದೀರಿ, ಆ ಕ್ಷಣಗಳು ದೊಡ್ಡ ವಿಷಯ. ನಾನು ರಾಷ್ಟ್ರೀಯ ನಾಯಕರ ಜೊತೆ
ಒಂದು ಅವ್ರ ಜೊತೆ ಅವರ ಕಚೇರಿಗೆ ಹೋಗಿರುವಂಥ ಸಂದರ್ಭ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಭವನದಲ್ಲಿ ಅದು ಯಾವಾಗಲೂ ನೆನಪಿನಲ್ಲಿ ಮರೆಯಲಾಗದಂಥ ಸಂದರ್ಭಗಳು. ಡೆಲ್ಲಿ ಕರ್ನಾಟಕ ಭವನದಲ್ಲಿ ಇರುವಂಥದ್ದು ನಾವು ಹೋಗಿ ಅಲ್ಲಿನ ಟ್ರಾನ್ಸ್ಪೋರ್ಟ್ ಭವನ, ಅಲ್ಲಿ ಕಾರ್ಯದರ್ಶಿಗಳ ಅವರು ನಮ್ಮಲ್ಲಿ ಅನುರಾಗ್ ಜೈನ್ ಅಂತ ಇದ್ರು. ನಂತರ ಈಗ ಮೊನ್ನೆ ಚೇಂಜ್ ಆಯಿತು, ಉಮಾಶಂಕರ್ ಅಂತ ಒಬ್ರು ಬಂದಿದ್ದಾರೆ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಆಗಿ. ಅವ್ರು ಇಡೀ ದೇಶದ ಎಲ್ಲ ರಸ್ತೆಗಳ ನಿರ್ವಹಣೆ ಬಗ್ಗೆ ಅವ್ರ ನಿಗಾ ಇರ್ತದೆ IAS ಆಫೀಸರ್ ಆಗಿ. ಅಂತ ದೊಡ್ಡ ದೊಡ್ಡ ಹುದ್ದೆಗಳ ಜೊತೆ ನಾವು ವ್ಯವಹರಿಸಿರೋದು ನಮಗೆ ಭಾರಿ ತೃಪ್ತಿ ತಂದಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ಮೇಲೆ ಈ ಇಡೀ ಭಾರತದಲ್ಲಿ ರೋಡ್ ನೆಟ್ವರ್ಕ್ ಹೇಗಿರ್ತದೆ, ಟೋಲ್ ಸಿಸ್ಟಮ್ ಹೇಗಿರ್ತದೆ, ಕಾಶ್ಮೀರ ಕನ್ಯಾಕುಮಾರಿವರೆಗೆ ಹೇಗೆ ಟೋಲ್ ನಿರ್ವಹಿಸ್ತಾರೆ, ಇದೆಲ್ಲ ನಮಗೆ ಬೇರೆ ಸಾಮಾನ್ಯ ಇಂಜಿನಿಯರ್ಗಳಿಗೆ ಸಿಗದಂಥ ಅನುಭವ ನಮಗೆ ಸಿಕ್ಕಿದೆ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ಮೇಲೆ. ಮೇಡಮ್, ರಾಷ್ಟ್ರೀಯ ಹೆದ್ದಾರಿಗೆ ಹೋದ ನಂತರ ನೀ ಮನೆಗಿಂತ ಜಾಸ್ತಿ ಡೆಲ್ಲಿಯಲ್ಲಿ ಇದ್ರು ಅಂತ ಒಂದು ಆರೋಪ ಇದೆ, ಹೌದಾ? ಇದೆ. ಹೋಗ್ತಾ ಇದ್ದೀರಾ? ಅದವ್ರ ಡ್ಯೂಟಿ ಅಲ್ಲ. ಡ್ಯೂಟಿ. ಮತ್ತೆ ಅವ್ರು ಯಾವಾಗ ಸಹ ಯಾವಿದ್ರು ಸಹ ಕೆಲಸ ಇಂಪಾರ್ಟೆಂಟ್, ಅವರಿಗೆ ಇಂಟ್ರೆಸ್ಟ್ ಇದ್ದ ಫೀಲ್ಡ್ಗೆ ಹೋದ್ರು. ಅಂದ್ರೆ PWDಗೆ ಬಂದ್ರು, ಆನಂತರ ಅದಾದ ನಂತರ ಪ್ರಮೋಷನ್ ಆಗೋಗಿ ಇದಕ್ಕೆ ಬರಬೇಕು, ನ್ಯಾಷನಲ್ ಹೈವೇಗೆ ಬಂದ್ರು. ಹಾಗೆ ಇಂಟ್ರೆಸ್ಟ್. ಹಾಗೆ ಅವರು ಕೆಲಸ ಒಳ್ಳೆ ಮಾಡಿದ್ದಾರೆ ಅಂತ. ದೈವ ಕಾರ್ಯಗಳನ್ನ ಮಾಡ್ತಾರೆ, ಸಾಮಾಜಿಕವಾಗಿ ಗುರುತಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಏನು ಹೇಳ್ತೀರಿ? ಈಗ ಅವರು ನೋಡಿ, ಕಳೆದ 6,000 ಮಕ್ಕಳಿಗೆ ಬುಕ್ಸ್ ಕೊಡುವಂತ ವಿಷಯದಲ್ಲಿ ಮುತುವರ್ಜಿ ವಹಿಸ್ಕೊಂಡಿದ್ದಾರೆ, ನಾಯಕತ್ವ ವಹಿಸ್ಕೊಂಡಿದ್ದಾರೆ, ಏನ್ ಹೇಳ್ತೀರಿ? ಅದು ದೇವರ ದಯೆ. ಸರ್, ಇದೆಲ್ಲ ಹೇಗೆ ಸರ್? ಈಗ ಹೇಗೆ ಸರ್ ಇದಕ್ಕೆ ಆರ್ಥಿಕ ಕ್ರೋಢೀಕರಣ? ಅಲ್ಲ, ನಾವು ದೇವಳದ ಒಂದು ಸಾರ್ವಜನಿಕವಾಗಿ ಸಂಗ್ರಹ ಆಗುವ ದುಡ್ಡನ್ನು ಬೇರೆ ಇದಕ್ಕೆ ಬಳಸಬಾರ್ದು ಅಂತ ಈ ದೃಷ್ಟಿಯಿಂದ ಅದನ್ನು ಅದಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಬೇರೆಯವರು ನಾವು ಈ ತುಳಿನಲ್ಲಿ ಏನು ಗಾಂಡು ಗೌಜಿ ಅಂತ ಹೇಳ್ತಾರೆ, ಅದು ನಾವು ಮಾಡೋದಿಲ್ಲ. ಒಂದಷ್ಟು ದೀಪ ಹಚ್ಚಿ ಒಂದಷ್ಟು ಗರ್ನಲ್ ಬಿಟ್ಟು ಏನಾದ್ರು ಮಾಡಿ ಅದನ್ನು ದುರ್ವಿನಿಯೋಗ ಮಾಡಲಿಕ್ಕೆ ಬಿಡುವುದಿಲ್ಲ. ಸದುಪಯೋಗ ಆಗಲಿ, ಎಲ್ಲ ಬಡವರ ಮಕ್ಕಳಿಗೆ ಈಗ ಯಾರಿಗೂ ಪುಸ್ತಕ ತೆಗೆದುಕೊಳ್ಳದಂಥ ಆರ್ಥಿಕ ದುಸ್ಥಿತಿ ಯಾರಿಗಿಲ್ಲ ನಮ್ಮ ಜಿಲ್ಲೆಯಲ್ಲಿ, ಗೊತ್ತಿದ್ದಾರೆ. ಆದರೂ ದೇವರ ಪ್ರಸಾದ ಅನ್ನೋ ಒಂದು ಭಾವನೆಯಿಂದ ಜಿಲ್ಲೆ ಹೆಚ್ಚಿನ ತಾಲೂಕಿನಿಂದ ಜನ ಬಂದು ತಗೊಂಡು ಹೋಗ್ತಾರೆ. 2 ಪುಸ್ತಕ ಆದ್ರೂ ಕೊಡಿ ಅಂತ ಹೇಳ್ತಾರೆ. ಇವರ ವೃತ್ತಿ ಜೀವನದಲ್ಲಿ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೂ ಧನ್ಯವಾದಗಳು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರುವಾಗ ನನಗೆ ಅವಕಾಶ ಮಾಡಿಕೊಟ್ಟಂತ ರವೀಂದ್ರ ಸೈಮನ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು, ಹಾಗೂ ಚಂದ್ರರಾಜ್ ಜೈನ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರನ್ನು ನಾನು ಸ್ಮರಿಸ್ತೇನೆ ಈ ಸಂದರ್ಭದಲ್ಲಿ. ಮತ್ತು ನನ್ನ ವೃತ್ತಿ ಜೀವನದಲ್ಲಿ ಅನೇಕ ನನಗೆ ಕಷ್ಟದ ಸಂದರ್ಭದಲ್ಲಿ ದೂರದಿಂದ ನಮಗೆ ಮಾರ್ಗದರ್ಶನ ನೀಡಿದಂಥ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನು ನಾನು ವಿಶೇಷವಾಗಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರಿಗೆ ನನ್ನ ಗೌರವಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನಗೆ ವೃತ್ತಿ ಜೀವನದಲ್ಲಿ 34 ವರ್ಷ ಸತತವಾಗಿ ಈ ತಾಲೂಕಿನಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ವಸಂತ ಬಂಗೇರ ಸಾಹೇಬರನ್ನು ನಾನು ಯಾವಾಗಲೂ ಸ್ಮರಿಸ್ತೇನೆ. ಆತ್ಮೀಯರಾಗಿದ್ದ ಪ್ರಭಾಕರ್ ಬಂಗೇರ, ಗಂಗಾಧರ ಗೌಡರು, DC ಶ್ರೀಕಂಠ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ನನ್ನ ಪ್ರಮೋಷನಲ್ಲಿ ಹಾಗೂ ಪ್ಲೇಸ್ಮೆಂಟಲ್ಲಿ ಸಹಕರಿಸಿದ ಹರೀಶ್ ಪೂಂಜ್ ಅವರಿಗೂ, ನಳಿನ್ ಕುಮಾರ್ ಕಟೀಲ್ ಅವರಿಗೂ, ವಿಶೇಷವಾಗಿ ನನ್ನ ಆತ್ಮೀಯರಾದ ಸುನೀಲ್ ಕುಮಾರ್ ಸಾಹೇಬರಿಗೂ ನಾನು ನನ್ನ ಗೌರವವನ್ನು ಸೂಚಿಸ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ನನ್ನ ವೃತ್ತಿ ಜೀವನ ಕೊನೆಯ ಕ್ಷಣದಲ್ಲಿ ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ ಗೌರವಾನ್ವಿತ ಸ್ಪೀಕರ್ ಸಾಹೇಬರಂತ ಖಾದರ್ ಅವರಿಗೂ ನನ್ನ ಗೌರವವನ್ನು ಸೂಚಿಸಲಿಕ್ಕೆ ಬಯಸ್ತೇನೆ. ಹಾಗೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಈಗ ತಾನೇ ಬ್ರಿಜೇಶ್ ಚೌಟ ಅವರು ಬಂದಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆ ಪ್ರಾಯಶಃ ಅವ್ರಿಗೆ ಈ ನೋಸ್ ಪ್ರೆಸೆಂಟೇಷನ್, ಅವ್ರಿಗೆಲ್ಲ ಡಿಫಿಕಲ್ಟೀಸ್, ನಮ್ಮ ಪ್ರಾಬ್ಲಮ್ಸ್ ಏನಿದೆ, ಪಂಪೆಲ್ಲಿಂದ ಹಿಡಿದು ಕಲರ್ಕಾವ್ ಫ್ಲೈಓವರಿಂದ ಹಿಡಿದು ಚಾರ್ಮಾಡಿ ಘಾಟಿ, ಶಿರಾಡಿ ಘಾಟಿ, ಎಲ್ಲ ವಿಷಯಗಳನ್ನು ಅವ್ರಿಗೆ ಕುಲಂಕುಷವಾಗಿ ಅವರು ಅರ್ಥೈಸ್ಕೊಂಡಿದ್ದಾರೆ. ಅವ್ರಿಗೆ ವೆಲ್ ಎಜುಕೇಟೆಡ್, ಎಲ್ಲ ಇದರ ನಮ್ಮ ಪರಿಪಕ್ವವಾಗಿ ಅನುಭವ ಇದೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲ ಏನು ಫೀಲ್ಡ್ ಆಫೀಸರ್ಸ್ ಇದ್ದೀವಿ ನಾವೆಲ್ಲ ವಿಷಯಗಳನ್ನು ಹೇಳಿ ಅವ್ರಿಗೆ ತಿಳಿ ಮಾಡಿದ್ದೇವೆ. ಅವರಿಗೆ ಗೊತ್ತಾಗಿದೆ, ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿ ಡೆಲ್ಲಿಯಿಂದ ಇನ್ನಷ್ಟು ಅನುದಾನಗಳನ್ನು ತಂದು ಬೇರೆ ಬೇರೆ ಅಭಿವೃದ್ಧಿಯ ಕೆಲಸಗಳಲ್ಲಿ ನಮ್ಮ ಜಿಲ್ಲೆಯನ್ನು ಮುಂಚೂಣಿಯಲ್ಲಿ ಕೊಂಡೊಯ್ತಾರೆ ಅಂತ ಭಾವನೆ. ಎಷ್ಟು ಹೊತ್ತು ತನ್ನ ವೃತ್ತಿ ಜೀವನದ ಜೊತೆಗೆ ತನ್ನ ವೈಯಕ್ತಿಕ ಜೀವನ, ಸಾಮಾಜಿಕ ಮತ್ತು ಧಾರ್ಮಿಕ ಜೀವನ, ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ರಿ. ಬಹಳಷ್ಟು ಹೊತ್ತು ನಮ್ಮ ಜೊತೆಗೆ ನಿಮ್ಮ ಅನುಭವವನ್ನು ಶೇರ್ ಮಾಡಿದ್ರಿ. ಬೆಳ್ತಂಗಡಿ ತಾಲೂಕಿನ ಕೆಲವೊಂದು ಬ್ರಿಡ್ಜ್ಗಳು, ಏರುಕಡಪಿನಂತ ಬ್ರಿಡ್ಜ್ಗಳ ಸಂದರ್ಭ ಇರ್ಬೋದು, ಪಟ್ರಮೆಯ ಬ್ರಿಡ್ಜ್, ಈ ನೆನಪುಗಳನ್ನ ಮೆಲುಕು ಹಾಕಿದ್ರಿ. ಬೆಳ್ತಂಗಡಿಯ ವಸಂತ ಬಂಗೇರ ಕಾಲದಲ್ಲಾದಂಥ ಮಿನಿ ವಿಧಾನಸೌಧ
ಮತ್ತು ಒಂದು ಬಾರ್ ಕೌನ್ಸಿಲ್ನ ಹೈಕೋರ್ಟ್ನ ಬಿಲ್ಡಿಂಗ್ ಇವು ಹೇಗೆ ನಿರ್ಮಾಣ ಆಯಿತು ಅನ್ನುವಂಥದ್ದನ್ನ ಹೇಳಿದ್ರಿ. ನಿಮಗೆ ಸಹಕರಿಸಿದ ರಾಜಕಾರಣಿಗಳ ಬಗ್ಗೆಯೂ ಕೂಡ ಮಾತನಾಡಿದ್ರಿ. ಒಟ್ಟಿನಲ್ಲಿ ನೀವು ಮತ್ತು ಮೇಡಮ್ ಇಬ್ಬರು ಕೂಡ ಬಹಳಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ರಿ. ನಿಮ್ಮ ಬದುಕಿನ ಕೆಲ ಕ್ಷಣಗಳನ್ನ ಒಂದು ರಿವೈಂಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಅನ್ಕೋತೀವಿ. ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡಿದಕ್ಕೆ ಮತ್ತು ನಿಮ್ಮ ನಿರಂತರವಾದ 38 ವರ್ಷಗಳ ಸೇವೆಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರ್ಲಿ, ಮತ್ತಷ್ಟು ಸಮಾಜಮುಖಿ ಕೆಲಸ ನಿಮ್ಮಿಂದಾಗ್ಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಸರ್. ಇದು ಸುದ್ದಿಯ ವಿಶೇಷ ಸಂದರ್ಶನ. ಆದಿತ್ಯ ಮತ್ತು ಸಂದೀಪ್ ಜೊತೆಗೆ ದಾಮೋದರ ತೊಂಡೋಲೆ, ಸುದ್ದಿ ನ್ಯೂಸ್, ಆಳದಂಗಡಿ.